ವಿರಾಮದ ನಂತರ ನೇರ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಹಿಂದೂ ಮುಖಂಡ RSS ಹಾಗೆಯೇ ಬಿಜೆಪಿ ಹಿರಿಯ ಮುಖಂಡರಾಗಿರುವಂತಹ ಸತ್ಯಜಿತ್ ಸುರತ್ಕಲ್ ಅವರು. ಮಾತುಕತೆ ಮುಂದುವರಿಸ್ತೇವೆ. ಅದೇ ರೀತಿ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಕಳೆದ ವಿಧಾನಸಭಾ ಚುನಾವಣೆಯ ವೇಳೆ ನಿಮ್ಮ ಕಾರ್ಯಕರ್ತರು ಒಂದು ಮಾತು ಹೇಳ್ತಾ ಇದ್ರು, ನಿಮ್ಗೆ ಕೂಡ ಗೊತ್ತಿರಬಹುದು. ಸತ್ಯಣ್ಣನಿಗೆ ಟಿಕೆಟ್ ಸಿಗ್ಲಿಲ್ಲ ಅಂತ ಹೇಳುವಾಗ ನಾವು ಬಿಜೆಪಿಯ ಯಾವುದೇ ಒಂದು ಪ್ರಚಾರ ಕಾರ್ಯಕ್ಕೆ ಹೋಗಲ್ಲ, ಮುಂದಿರುವ ಕ್ಯಾಂಡಿಡೇಟ್ ಅನ್ನು ನಾವು ಸೋಲಿಸಿಯೇ ಶತಸಿದ್ಧ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಆದ್ರೂ ಕೂಡ ಆ ಕ್ಯಾಂಡಿಡೇಟ್ ಭರ್ಜರಿಯಾಗಿ ಜಯ ಗಳಿಸ್ತಾರೆ. ಏನ್ ಕಾರಣ ಆಗಿರ್ಬೋದು? ನಾನು ಆಗ್ಲೇ ಹೇಳಿದೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಅಲೆಗಳಿಗಿಂತ ದೊಡ್ಡ ಅಲೆ ಅದು ಹಿಂದುತ್ವದ ಅಲೆ. ಅದು ಹಿಂದುತ್ವದ ಅಲೆ ಕಳೆದ ಬಾರಿ ಕೂಡ ಇತ್ತು, ಆದ್ರೂ ಸೋಲನ್ನು ಬೀಸಿದ್ದಾರೆ. ಹಿಂದಿನ ಬಾರಿ ಇರ್ಲಿಲ್ಲ ಅದು. ಹಿಂದಿನ ಬಾರಿ ಬೇರೆ ಇನ್ನೊಂದಷ್ಟು ಕಾರಣಗಳಿತ್ತು. ಅದೇ ದೀಪಕ್ ರಾವ್, ಪ್ರಶಾಂತ್ ಪೂಜಾರಿ, ಈ ಒಂದು ಶರತ್ ಮಡಿವಾಳ, ಅಲ್ಲಿ ಪರೇಶ್ ಮೇಸ್ತಾ, ಇದೆಲ್ಲವೂ ಒಟ್ಟು ಕರಾವಳಿ ಈ ಭಾಗ, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಈ ಭಾಗದಲ್ಲಿ ಬಹಳ ದೊಡ್ಡ ಒಂದು ಅಲೆಯನ್ನ ನಿರ್ಮಾಣ ಮಾಡಿತ್ತು. ಅವತ್ತಲ್ಲಿ ಯಾರು ನಿಂತರೂ ಗೆಲ್ಲುವಂತಹ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಯಾರು ಕೆಲಸ ಮಾಡ್ಲಿ ಮಾಡದೇ ಇರ್ಲಿ, ಜನರಿಗೆ ಈ ಸರ್ಕಾರ ಹೋಗಬೇಕು, ಕಾಂಗ್ರೆಸ್ ಸರ್ಕಾರ ಹೋಗಬೇಕು, ಭಾಜಪ ಅಭ್ಯರ್ಥಿಗಳು ಬರಬೇಕು, ಭಾಜಪ ಗೆಲ್ಲಬೇಕು ಅನ್ನುವಂಥದ್ದು ಭಾವನೆ ಸಾಮಾನ್ಯ ಜನರ ಮನಸ್ಸನ್ನು ಮೂಡಿತ್ತು. ಈ ಭಾವನೆಯಿಂದಾಗಿ ಗೆದ್ದಿರೋದು ಬಿಟ್ರೆ ಯಾರದೇ ವೈಯಕ್ತಿಕ ವರ್ಚಸ್ಸಾಗ್ಲಿ, ಯಾರದೇ ಶಕ್ತಿ ಆಗ್ಲಿ ಅದಲ್ಲ. ಅದು ಯಾರು ಕೆಲಸ ಮಾಡ್ಲಿ ಮಾಡದೇ ಇರ್ಲಿ, ಅದು ಗೆದ್ದೇ ಗೆಲ್ತಾ. ಜನರು ಅದನ್ನು ಯೋಚನೆ ಮಾಡಿದ್ರು, ಪಕ್ಷವನ್ನು ಇವತ್ತು ಭಾಜಪವನ್ನು ಗೆಲ್ಲಿಸಬೇಕು ಅನ್ನುವಂಥದ್ದು ಸಾಮಾನ್ಯ ಜನರಿಗೂ ಆಗ್ತಾ ಇದ್ದಂತ ಕಣ್ಣು ಮುಂದೆ ರಾಚ್ತಾ. ನೀವು ಈ ಬಾರಿ ಬಿಜೆಪಿ ಬರ್ಲಿಕ್ಕೆ ಮೇನ್ ರೀಸನ್ ಅಂತ ಹೇಳಿದ್ರೆ ಹಿಂದುತ್ವ ಅನ್ನುವಂತ ಮಾತು ಅಲ್ವಾ? ಹಿಂದುತ್ವ ಅಂತ ಹೇಳುವಾಗ ಸುರತ್ಕಲ್ ಕ್ಷೇತ್ರಕ್ಕೆ ಹೋದಾಗ ಸತ್ಯಜಿತ್ ಸುರತ್ಕಲ್ ಅನ್ನುವಂತವ್ರು ಬರ್ತಾರೆ, ಖಂಡಿತ ಅಲ್ವಾ? ಹೌದು. ಆದ್ರೂ ಕೂಡ ಸತ್ಯಣ್ಣ ಹೊರಗೆ ಬಂದ್ರು ಅಂತ ಹೇಳುವಾಗ, ಕಾರ್ಯಕರ್ತರು ಹೊರಗೆ ಬಂದ್ರು ಅನ್ನುವಂತ ಹೇಳುವಾಗ, ಆದ್ರೂ ಕೂಡ ಬಿಜೆಪಿಯ ಅಭ್ಯರ್ಥಿ ಅದ್ಭುತವಾಗಿ ಭರ್ಜರಿಯಾಗಿ ಜಯಗಳಿಸ್ತಾರೆ ಅನ್ನುವಂಥದ್ದು. ಅಲ್ಲ, ಎಲ್ಲ ಕಾರ್ಯಕರ್ತರು ನಮ್ಮ ಹತ್ರ ನೋವಲ್ಲಿ ಹೇಳಿದ್ರು, ನಾವು ಓಟು ಬಿಜೆಪಿಗೆ ಹಾಕಬೇಡಿ ಅಂತಲೂ ಹೇಳಲಿಲ್ಲ. ನಾವು ಬಿಜೆಪಿ ವಿರುದ್ಧ ಓಟ್ ಹಾಕಿಂತ ಎಲ್ಲಿಯೂ ಹೇಳಲಿಲ್ಲ, ಬಿಜೆಪಿ ವಿರುದ್ಧ ಕೆಲಸ ಮಾಡ್ಲಿಕ್ಕೂ ಹೇಳಲಿಲ್ಲ. ತುಂಬಾ ಜನರು ನೋವಲ್ಲಿ ಸುಮ್ನೆ ಕೂತಿದ್ದಾರೆ. ಅದೇ ಪಕ್ಷಕ್ಕೆ ಮತ ಅದು ಹಿಂದುತ್ವಕ್ಕೋಸ್ಕರ, ಹಿಂದುತ್ವ ಉಳಿಬೇಕು, ಅನ್ಯಾಯ ಮಾಡಿದವಲ್ಲಿ ಗೆಲ್ಲಬಾರದು, ಎದುರಾಳಿ ಹಿಂದುತ್ವಕ್ಕೆ ವಿರುದ್ಧ ಕೆಲಸ ಮಾಡಿದವನು ಆಗಿರೋದ್ರಿಂದ ಅವನು ಗೆಲ್ಲಬಾರದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಮತ್ತೆ ಹೋಗಿ ಪಕ್ಷದ ಪರವಾಗಿ ಚಲಾವಣೆ ಮಾಡಿದ್ದಾರೆ. ಹಾಗಾದ್ರೆ ಹೌದು ಹೇಳಿದ್ದು, ಅಭ್ಯರ್ಥಿಯ ನಾವು ಸೋಲಿಸಿ ಸೋಲಿಸೋದ್ರಿಂದ ನಾವೆಲ್ಲೂ ಹೇಳಲೇ ಇಲ್ಲ. ನಾವು ಹೇಳಿದ್ದಾರೆ, ಕೆಲವರು ಒಂದಷ್ಟು ವೈಯಕ್ತಿಕ ಹೇಗೆ ಹೇಳಿರ್ಬೋದು ಏನೋ ಗೊತ್ತಿಲ್ಲ. ಆದ್ರೆ ನಾವು ಅವತ್ತೇ ಸ್ಪಷ್ಟ ಮಾಡಿದ್ದೀವಿ, ನಾವು ವಿರುದ್ಧ ಮಾಡ್ಲಿಕ್ಕೂ ಯಾರಿಗೂ ಹೇಳೋದಿಲ್ಲ, ಪರವಾಗಿ ಕೆಲಸ ಮಾಡ್ಲಿಕ್ಕೂ ಹೇಳೋದಿಲ್ಲ. ಸುಮ್ನೆ ಕೂತವ್ರೆ ನಾವು, ನಮ್ದು ಯಾರಿಗೂ ಏನೂ ಸೂಚನೆ ಇಲ್ಲ, ಅವರಿಗೆ ಅವ್ರನ್ನ ಮಾಡಿ ನಾವು ಬಿಟ್ಟಿದ್ದೇವೆ ಅನ್ನೋದನ್ನ ಸ್ಪಷ್ಟ ಮಾಡಿದ್ದೇವೆ. ನಾವೆಲ್ಲೂ ವಿರುದ್ಧ ಮಾಡ್ಲಿಕ್ಕೆ ಹೋಗಲೂ ಇಲ್ಲ, ಯಾರನ್ನು ಮಾಡಿಸ್ಲಿಕ್ಕೆ ಹೋಗಲೂ ಇಲ್ಲ. ನಾವು ಹಿಂದಿನ ಕಾಲದಲ್ಲಿ ಹಿಂದೂಗಳಿಗೆ ಅನ್ಯಾಯವಾದ್ರೆ ಅಥವಾ ಅಕ್ರಮ ಗೋಸಾಗಾಟ ಆದ್ರೆ ಅಲ್ಲಿ ಸತ್ಯಜಿತ್ ಸುರತ್ಕಲ್ ಅನ್ನುವಂತಹ ವ್ಯಕ್ತಿ ಬರ್ತಾ ಇದ್ರು, ಗರ್ಜಿಸ್ತಾ ಇದ್ರು ಅನ್ನುವಂಥದ್ದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಅಕ್ರಮ ಗೋಸಾಗಾಟ ನಡೀತಾ ಇದೆ, ಹಟ್ಟಿಗಳಿಗೆ ಹೋಗಿ ಗೋ ಕದೀತಾ ಇದ್ದಾರೆ. ಆದ್ರೂ ಕೂಡ ಸತ್ಯಜಿತ್ ಸುರತ್ಕಲ್ ಏನು ಮಾತನಾಡ್ತಾ ಇಲ್ಲ. ಹಿಂದೂಗಳ ಹತ್ಯೆ ಆಗ್ತಾ ಇದೆ, ಏನು ಮಾತನಾಡ್ತಾ ಇಲ್ಲ. ಯಾತಕ್ಕೋಸ್ಕರ ಈ ಮೌನ? ಒಂದು ಒಪ್ಕೊಳ್ತೀರಾ? ಇವತ್ತು ಅನೇಕ ನಾಯಕರಿದ್ದಾರೆ. ನೀವು ಹಾಗೆ ಹೇಳಿದ ಸಾಮಾಜಿಕ ಜಾಲತಾಣದ ಬಹಳ ದೊಡ್ಡ ನಾಯಕರ ಗುಂಪಿದೆ, ಭಾರಿ ದೊಡ್ಡ ರೀತಿಯಲ್ಲಿ ಹೋರಾಟಗಳು ಆ ಸಾಮಾಜಿಕ ಜಾಲತಾಣದಲ್ಲಿ ಆಗ್ತಾ ಇದೆ. ಅವರೇ ಭಾರಿ ದೊಡ್ಡ ಹೋರಾಟಗಾರರು, ಉಳಿದವರು ಏನೂ ಅಲ್ಲ ಅನ್ನೋ ರೀತಿಯಲ್ಲಿ ಒಂದಷ್ಟು ಕೆಲಸವರು ಮಾಡ್ಲಿ. ಇವತ್ತು ಮೊನ್ನೆ ಕೊಡಬೇಕಿದ್ರು ಕೂಡ, ಸೀಟು ಕೊಡಬೇಕಿದ್ರು ಕೂಡ ಬೇರೆ ಬೇರೆ ಕಾರಣಗಳನ್ನೆಲ್ಲ ಹೇಳ್ತಾ ಇದ್ರು. ಹಿಂದುತ್ವ ಹೋರಾಟಗಾರರು, ಅಲ್ಲೂ ಹಿಂದುತ್ವ ಹೋರಾಟ ಎಲ್ಲಿದೆ, ಅವರು ಒಂದಷ್ಟು ಮಾಡ್ಲಿ. ಅದೇ ಹೇಳಿ, ಸತ್ಯಜಿತ್ ಸುರತ್ಕಲ್ನ ಅನಿವಾರ್ಯತೆ ಇವತ್ತಲ್ಲ ನಾಳೆ ಗೊತ್ತಾಗಬಹುದು. ಹಾಗಾದ್ರೆ ನೀವು ಯಾವುದೇ ರೀತಿಯ ಹಿಂದೂ ಪರ ಹೋರಾಟಗಳಿಗೆ ಇನ್ನು ಮುಂದೆ ಹೋಗಲ್ಲ? ನೇರವಾಗಿ ಸ್ವಲ್ಪ ಸಮಯ ಹೋಗೋದು ಬೇಡ ಅಂತ ಹೇಳಿ ನಿರ್ಧಾರ ಮಾಡಿದ್ದೀವಿ. ನಾಯಕರು ತುಂಬಾ ಜನ ಇದ್ದಾರೆ, ಅದಕ್ಕೋಸ್ಕರ ಕೆಲಸ ಮಾಡಿರೋ ಇದ್ದಾರೆ. ಹಿಂದುತ್ವ ಹೋರಾಟವನ್ನು ನಾವು ಬಿಟ್ಟು ಕೊಟ್ಟಿಲ್ಲ, ಹಿಂದುತ್ವ ಹೋರಾಟವನ್ನು ಬಿಡ್ಲಿಲ್ಲ. ನಾವು ಸ್ವಲ್ಪ ಸಮಯ ಉಳಿದವರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಅದರ ಕಷ್ಟ ಏನು, ಅದರ ಸಮಸ್ಯೆಗಳು ಏನು, ಯಾವ ರೀತಿ ಹೋರಾಟಗಾರನ ಸಮಸ್ಯೆಗಳಿದೆ, ಇದೆಲ್ಲವೂ ಉಳಿದ ನಾಯಕರಿಗೆ ಅರ್ಥ ಆಗಬೇಕು. ಅರ್ಥ ಆದಾಗಲೇ ನಮ್ಮಂತ ಹೋರಾಟಗಾರರಿಗೆ ಯಾಕೆ ಅನ್ನುವಂಥದ್ದು ಅದು ಗೊತ್ತಾಗಬಹುದು, ಕನಿಷ್ಠ ಹಾಗಾದ್ರೂ ಗೊತ್ತಾಗಬಹುದು. ನಿಮ್ಮ ಆಲೋಚನೆ ಸರಿ ಇದೆ. ಆದ್ರೆ ಜನರು ಹೇಳುವಂತಹ ಮಾತುಗಳು, ಸತ್ಯಜಿತ್ ಸುರತ್ಕಲ್ ಅವರು ಸೈಲೆಂಟ್ ಆಗಿದ್ದಾರೆ. ಯಾತಕ್ಕೋಸ್ಕರ ಸೈಲೆಂಟ್ ಆಗಿದ್ದಾರೆ ಅನ್ನುವಂಥದ್ದು, ಟಿಕೆಟ್ ಸಿಗ್ಲಿಲ್ಲ ಅನ್ನುವಂಥದ್ದು. ಒಂದು ವೇಳೆ ಟಿಕೆಟ್ ಸಿಕ್ಕಿದ್ರೆ ಈ ರೀತಿ ಕೆಲಸಗಳು ಮಾಡ್ತಾ ಇರ್ಲಿಲ್ಲ. ಈಗ ಟಿಕೆಟ್ ಸಿಗ್ಲಿಲ್ಲ, ಮೂಲೆ ಗುಂಪಾಗಿದೆ, ಅದಕ್ಕೋಸ್ಕರ ಹಿಂದುತ್ವದ ಏನು ಕೆಲಸ ಮಾಡ್ತಾ ಇಲ್ಲ, ಹಿಂದುತ್ವದ ನಾಟಕ ಆಡ್ತಾ ಇದ್ರು ಇಷ್ಟರ ದಿನ. ಹಿಂದುತ್ವದ ನಾಟಕ ಆಗಿದ್ರೆ ಮೊಕದ್ದಮೆ ಹಾಕೊಂಡು ಜೈಲಿಗೆ ಹೋದಂಥದ್ದು ಅವತ್ತು ನೇರ ಮುಂದುಗಡೆ ನಿಂತುಕೊಂಡು ಬಂದು ಎಲ್ಲವನ್ನು ಮೈ ಮೇಲೆ ಹೇಳ್ಕೊಂಡದ್ದು, ಮೈ ಮೇಲೆ ಎಳ್ಕೊಂಡು ಎಲ್ಲರ ಜೊತೆ ಗುದ್ದಾಡಿಕೊಂಡು ಕೆಲಸ ಮಾಡಿದ್ದು ನಾಟಕ ಅಂತ ಹೇಳುದಿಲ್ಲ. ಅದು ನಾಟಕ ಆಗಿದ್ರೆ
ಈಗಿನವರು ಮಾಡಿದ ಹಾಗೆ 2 ವರ್ಷದ ಹಾಗೆ ನೀವು ಆಗ ಹೇಳಿದ ಹಾಗೆ ಬೇರೆಯವರು ಯಾರೋ ಮಾಡಿದಾಗಲೂ ಬಂದು ಫೋಟೋ ತೆಗೆದುಕೊಂಡು ಸೆಲ್ಫಿ ತೆಗೆದುಕೊಂಡು ಅದನ್ನು ವಾಟ್ಸ್ಆಪ್ ಅಲ್ಲಿ ನಾನೇ ಮಾಡಿದ ಪ್ರಚಾರ ಮಾಡಿ ಇದನ್ನ ನಾಟಕ ಅಂತ ಹೇಳ್ತಾರೆ. ಅದು ನಾಟಕ. ಇವತ್ತು ಆ ಸಾಮಾಜಿಕ ಜಾಲತಾಣದಲ್ಲಿ ಆಗ್ತಾ ಇರುವಂತದ್ದು 190% ನಾಟಕಗಳೇ. 190% ನಾಟಕ. ನಮ್ಗೆ ನಾಟಕಗಳು ಮನಸ್ಸಿಲ್ಲ, ಹಾಗಾಗಿ ನಾವು ಅದಕ್ಕೆ ಹೋಗ್ಲಿಲ್ಲ. ನಾವು ನಾಟಕ ಮಾಡೋದಾಗಿದ್ರೆ ನಾವು 35 ವರ್ಷ ಕೆಲಸ ಮಾಡಿಕೊಂಡು ಆಮೇಲೆ ಸೀಟು ಕೊಡಿದ್ರೆ ನಾವು ಕೇಳೋದಿರಲಿಲ್ಲ. ಮೋದಿ ಅವರು ಅನೇಕ ಕೆಲಸಗಳನ್ನು ಮಾಡ್ತಾರೆ, ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತಾರೆ, ಹಾಗಾದ್ರೆ ಅದು ಕೂಡ ನಾಟಕ ಆಗಿರ್ಬೋದು. 90% ಅಂತ ಹೇಳಿದೆ, ಅಂತದ್ದು 10% ಮಾತ್ರ ಅವರಂತವ್ರು ಹಾಕೋರು 10% ಮಾತ್ರ ಇರುವಂತದ್ದು. ಉಳಿದಂಥದ್ದು ಇವತ್ತು ಆಗ್ತಾ ಇರುವಂತಹ 90%ಗಳು ಇದೇ ಆಗ್ತಾ ಇರುವಂತದ್ದು. ಮತ್ತೊಮ್ಮೆ ಕೇಳ್ತಾ ಇದ್ದೇನೆ, ಹಿಂದುತ್ವದ ಹೋರಾಟ ಅಂತ ಹೇಳುವಾಗ ಮುಂಚೂಣಿಯಲ್ಲಿ ಇದ್ರಿ ತಾವು ಅಲ್ವಾ? ಪ್ರಭಾಕರ್ ಕಲ್ಲಡ್ಕ ಭಟ್ರ ನಂತರ ಬರುವಂತಹ ಹೆಸರು ನಿಮ್ಮ ಅಲ್ವಾ? ಅನೇಕ ಕೊಲೆಗಳಾಗ್ತಾ ಇದೆ, ಹಿಂದೂಗಳ ಕೊಲೆಗಳಾಗ್ತಾ ಇದೆ, ಅಕ್ರಮ ಗೋಸಾಗಾಟ ಆಗ್ತಾ ಇದೆ, ಯಾತಕ್ಕೋಸ್ಕರ ಸುಮ್ನೆ ಇದ್ದೀರಾ ಅನ್ನುವಂಥದ್ದು? ಇದ್ದಾರಲ್ಲ ಇವತ್ತು ನಾಯಕರುಗಳು, ಒಂದಷ್ಟು ಕೆಲಸ ಮಾಡ್ಲಿ. ನೀವು ಹಿಂದುತ್ವ ನಾಯಕ ಅಲ್ವಾ? ಎಷ್ಟು ವರ್ಷ ನಾವು ಮಾಡಿದ್ದೇವೆ, ಅದೇ ಹೇಳಿದ್ರೆ ನನ್ನ ಜೀವನದ ಬಗ್ಗೆ ನಂಗೆ ಸಮಾಧಾನ ಇದೆ. ಸ್ವಾರ್ಥಿ ಆಗ್ತಾ ಇದ್ದಾರೆ. ಹಿಂದುತ್ವದ ಹೋರಾಟ ನಾನು ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಮಾಡಿದ್ದೇನೆ. ಅದೇ ಹೋರಾಟ ಇದು ಪಕ್ಷದವರಿಗೆ ಮನಸ್ಸಿಲ್ಲ, ಜೊತೆ ಇದ್ದವರಿಗೆ ಮನಸ್ಸಿಲ್ಲ, ಸಮಾಜಕ್ಕೆ ಒಂದು ರೀತಿ ಯಾವುದೋ ಒಂದು ಡೋಲಾಯಮಾನ ಪರಿಸ್ಥಿತಿಯಲ್ಲಿ ಇರ್ತದೆ ಅಂತ ಹೇಳಿ ಆದಾಗ ಅವರಿಗೂ ಸ್ಪಷ್ಟತೆ ಬೇಕು. ಆ ಸ್ಪಷ್ಟತೆ ನಿರ್ಮಾಣ ಆಗಬೇಕಿದ್ರೆ ಒಂದೊಂದ್ಸರಿ ಅನಿವಾರ್ಯವಾಗಿ ತಟಸ್ಥ ಧೋರಣೆ ಅನುಸರಿಸಬೇಕಾಗ್ತದೆ. ಹಾಗಾದ್ರೆ ನೀವು ಹೇಳುವಂತ ಒಂದು ಮಾತು ಹೇಗಿದೆ ಅಂತ ಹೇಳಿದ್ರೆ, ಏನು ಪಕ್ಷದಲ್ಲಿರುವವರು ಬರ್ಲಿ ನಿಮ್ಮ ಹತ್ರ ಕೇಳಲಿ ಅನ್ನುವಂಥದ್ದು, ಅಂದ್ರೆ ನಿಮ್ಗೆ ಎದೆ ತಟ್ಟಿ ಹೋಗುವಂತದ್ದು, ನಾನು ಹೋರಾಟ ಮಾಡ್ಬೇಕು, ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡ್ಬೇಕು, ಜನರಿಗೋಸ್ಕರ ಹೋರಾಟ ಮಾಡ್ಬೇಕು ಅನ್ನುವಂಥದ್ದು ಇಲ್ಲ. ಇಷ್ಟು ವರ್ಷ ನಾವು ಅದನ್ನೇ ಮಾಡಿದ್ದೇವೆ. ನಾವು ಮುಂದಕ್ಕೆ ಕಳೆದ 2-3 ಚುನಾವಣೆಯಲ್ಲಿ ನಮ್ಗೆ ನಮ್ಮ ಹೆಸರು ಬಂದು ನಮ್ಗೆ ಸೀಟ್ ಇಲ್ಲ ಅಂತ ಹೇಳಿ ಆದ ಮೇಲೆ ಕೂಡ ಸೀಟಿಗೋಸ್ಕರ ಹೋರಾಟ ಎಲ್ಲ ಅಲ್ಲ, ಆನಂತರ ಕೂಡ ನಾವೆಲ್ಲವನ್ನು ಮಾಡಿಕೊಂಡು ಬಂದ, ಯಾವತ್ತು ನಾವು ಹೋರಾಟ ನಿಲ್ಲಿಸಲಿಲ್ಲ. ನಮ್ಗೆ ಸೀಟು ಕೊಡ್ಲಿಲ್ಲ ಅಂತ ನಾವು ಗಲಾಟೆಯೂ ಮಾಡ್ಲಿಲ್ಲ. ನಾವು ಆ ಹೋರಾಟವನ್ನು ಆ ಕೆಲಸವನ್ನು ಅದೇ ಪ್ರಕಾರ ಮಾಡಿಕೊಂಡು ಬಂದಿದ್ದೇವೆ, ಯಾವತ್ತೂ ನಾವು ನಿಲ್ಲಿಲ್ಲ. ನಾವು ಜಾಗರಣೆ ವೇದಿಕೆ ಜವಾಬ್ದಾರಿ ನಮ್ದಿಲ್ಲ, ಜಾಗರಣೆ ವೇದಿಕೆ ಜವಾಬ್ದಾರಿ ಇರೋರಿದ್ದಾರೆ, ನನ್ನ ಜವಾಬ್ದಾರಿ ಇರೋದು ಬೇರೆ. ಹಾಗಾಗಿ ಅದು ಹೋರಾಟದ ಸಂಘಟನೆ. ಯಾವ ಜವಾಬ್ದಾರಿ ಇದೆ? ಈಗ ಭಾಜಪದ ಹಿಂದುಳಿದ ವರ್ಗಗಳ ಮೋರ್ಚಾದ ರಾಜ್ಯ ಕಾರ್ಯದರ್ಶಿ ಆಗಿದ್ದೇನೆ ನಾನು. ನಾನು ಆಗ್ಲೇ ಹೇಳಿದೆ, ರಾಜಕೀಯ ಜವಾಬ್ದಾರಿ ಇದ್ದಾಗ ಹಿಂದೂ ಸಂಘಟನೆ ವೇದಿಕೆಯನ್ನು ಹತ್ತಬಾರದು. ಇವತ್ತು ಆ ಸಂಘಟನೆ ಜವಾಬ್ದಾರಿ ಇರುವಂತವರು ಬೇರೆ ಬೇರೆಯವರು ಇದ್ದಾರೆ. ಅನಿವಾರ್ಯ ಆದಾಗ ನಂಗೆ ಫೋನ್ ಮಾಡ್ತಾರೆ, ಯಾವ ರೀತಿ ಮಾಡ್ಬೇಕು ಅನ್ನೋಂಥ ಮಾಹಿತಿಗಳನ್ನು ಕೇಳ್ತಾರೆ, ಯಾವ ರೀತಿ ಹೋರಾಟ ಮಾಡಬೇಕು, ಏನು ಮಾಡ್ಬೇಕು ಅದಕ್ಕೆ ಅನ್ನೋದನ್ನ ನಾವು ಹೇಳ್ತೇವೆ ಅವರಿಗೆ, ಯಾವ ರೀತಿ ಕೆಲಸವನ್ನು ಮಾಡಬೇಕು ಅಂತ ಹೇಳಿಕೊಂಡು ಆ ಪಾತ್ರವನ್ನು ಇವತ್ತು ನಿಭಾಯಿಸ್ತಾ ಇದ್ದೀವಿ. ಅನಿವಾರ್ಯ ಆದಾಗ ಅದರ ಸಮಸ್ಯೆಗಳು ಬಂದಾಗ ಅದನ್ನು ಯಾರ ಹತ್ರ ಮಾತನಾಡಬೇಕಿದ್ರೆ ಈ ತೆರೆಮರೆಯ ಕೆಲಸವನ್ನು ಇವತ್ತಿಗೂ ನಾವು ಅದೇ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ಹಿಂದೂ ಸಂಘಟನೆ ಇದ್ದೀರಾ? ಹಾಗಾದ್ರೆ ಹಿಂದೂ ಸಂಘಟನೆಗೆ ಅನಿವಾರ್ಯ ಆದಾಗ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋ ಮಾರ್ಗದರ್ಶನ ಬೇಕಾದಾಗ ಖಂಡಿತ ಮಾಡ್ತಾ ಇದ್ದೇನೆ ನಾನು. ಅದು ಯಾವತ್ತೂ ನಾನು ಬಿಡ್ಲಿಲ್ಲ, ನಾನು ಯಾವತ್ತೂ ಬಿಡ್ಲಿಲ್ಲ. ಇವತ್ತಿಗೂ ಕಾರ್ಯಕರ್ತರು ಆ ಸಮಸ್ಯೆ ಬಂದಾಗ ನನ್ನ ಹತ್ರ ಬರ್ತಾರೆ, ಪ್ರಮುಖರು ನಂಗೆ ಫೋನ್ ಮಾಡ್ತಾ ಇರ್ತಾರೆ, ಯಾವ ರೀತಿ ಏನ್ ಮಾಡೋದು ಕೇಳ್ತಾ ಇರ್ತಾರೆ, ಆ ಮಾರ್ಗದರ್ಶನ ಕೊಟ್ಟುಕೊಂಡೇ ಇದ್ದೇನೆ. ನೀವು ಏನೋ ಒಂದು ಒಳ್ಳೆಯ ದೃಷ್ಟಿಯಿಂದ ಹಿಂದಕ್ಕೆ ಸರಿದಿದ್ದೀರಾ, ಆದ್ರೆ ಪಕ್ಷದಲ್ಲಿ ಹೇಳ್ತಾ ಇದಾರೆ ನೀವು ಮೂಲೆ ಗುಂಪಾಗಿದ್ದೀರಾ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂಥದ್ದು, ಸತ್ಯಜಿತ್ ಅವರಿಗೆ ವಯಸ್ಸಾಗಿದೆ ಅನ್ನುವಂಥದ್ದು, ಅವರ ರಾಜಕೀಯ ಭವಿಷ್ಯ ಮುಗಿದು ಹೋಯ್ತು ಅನ್ನುವಂಥದ್ದು ಎಲ್ಲಾ ಮಾತುಗಳು ನಿಮಗೆ ಕೂಡ ಕೇಳಿರ್ಬೋದು ಅಲ್ವಾ? ಮಾತುಗಳು ಎಲ್ಲವೂ ಕೇಳಿರ್ತೀರಾ. ನಾನು ಆಗಲೇ ಹೇಳಿದ್ದೆ, ಕೆಲವೊಂದಕ್ಕೆ ಕಾಲವೇ ಉತ್ತರ ಕೊಡ್ತದೆ. ಕಾಲ ಹೋಗ್ತಾ ಇರ್ತದೆ, ಕಾಲ ಅನಿವಾರ್ಯ ಆದಾಗ ಕಾಲ ಉತ್ತರ ಕೊಡ್ತದೆ. ಎಂಥವರಿಗೂ ಕಾಲ ಉತ್ತರ ಕೊಟ್ಟಿದೆ. ಈಗಲೇ ನಿಮ್ಗೆ ಅವಕಾಶ ಸಿಗ್ಲಿಲ್ಲ, MP ಟಿಕೆಟ್ ಇಲ್ಲ, ವಿಧಾನಸಭೆ ಟಿಕೆಟ್ ಇಲ್ಲ. ನೋಡೋಣ, MP ಟಿಕೆಟ್ ಇಲ್ಲ ಅಂತ ಹೇಳಿ ಆಗ್ಲಿಲ್ಲಲ್ಲ, MP ಚುನಾವಣೆ ಇನ್ನು ಸಮಯ ಇದೆ, ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದು. ಸಿಕ್ಕೇ ಸಿಗಬಹುದು ಅನ್ನೋ ವಿಶ್ವಾಸ ಇದೆ. ಸಿಕ್ಕೇ ಸಿಗಬಹುದು ಅನ್ನೋ ವಿಶ್ವಾಸ ಇದೆ. ನಾನು ಆಗ್ಲೇ ಹೇಳಿದೆ, ಹಿಂದೆ 2 ಸಾರಿ MP ಹೆಸರು ಬಂದು ತಪ್ಪಿದಾಗ, MLA ಹೆಸರು ಬಂದು ತಪ್ಪಿದಾಗಲೂ ಸುಮ್ಮನೆ ಕೂತವ ಸತ್ಯಜಿತ್ ಅಲ್ಲ. ಹಿಂದುತ್ವ ಹೋರಾಟ ಎಲ್ಲವನ್ನು ಮಾಡಿಕೊಂಡು ಬಂದವನು, ಸಿಗ್ಲಿಲ್ಲ ಅಂತ ಹೇಳಿ ಸುಮ್ಮನೆ ಕೂತವನಲ್ಲ. ಇವತ್ತಿಗೂ ಹೇಳ್ತಾ ಇದ್ದೇನೆ ನಾನು, ಇವತ್ತಿಗೂ ಹೇಳ್ತಾ ಇದ್ದೇನೆ, ಸಮಾಜದ ಕೆಲಸ, ದೇಶದ ಕೆಲಸ ಮಾಡ್ಲಿಕ್ಕೆ ಬೇಕಾದಷ್ಟು ದಾರಿಗಳಿದೆ, ಆ ದಾರಿಗಳಿಗೆ ಕೆಲಸವನ್ನು ಮಾಡ್ತಾ ಇದ್ದೇನೆ. ಹಿಂದುತ್ವ ಹೋರಾಟ ಕೂಡ ಅನಿವಾರ್ಯ ಆದಾಗ ಮಾರ್ಗದರ್ಶನ ಕೊಡುವಂತ ಕೆಲಸವನ್ನು ಯಾವ ರೀತಿ ಆಗಬೇಕು ಅನ್ನೋದನ್ನು ಹೇಳ್ತಾ ಇದ್ದೇವೆ ನಾವು. ನಮ್ಮ ಹತ್ರ ಕೇಳಿದಾಗ ಹೇಳ್ತಾ ಇದ್ದೇವೆ. ಅದನ್ನು ಬಿಡ್ಲಿಲ್ಲ ನಾವು, ಅದನ್ನು ಬಿಟ್ಟು ಕೊಟ್ಟಿಲ್ಲ. ಅವರಿಗೆ ಹೈಕಮಾಂಡ್ ಗಳ ಆಶೀರ್ವಾದ ಇದೆ, ಮೋದಿಯಿಂದ ಹಿಡಿದು ಅಮಿತ್ ಶಾ ಇಂದ ಹಿಡಿದು ಎಲ್ಲ ಆಶೀರ್ವಾದ ಇದೆ ಅನ್ನುವಂಥ. ನಿಮ್ಗೆ ಯಾರ ಆಶೀರ್ವಾದ ಇದೆ ಅನ್ನುವಂಥದ್ದು? ನಂಗೆ ಭಗವಂತನ ಆಶೀರ್ವಾದ ಇರುವಂತ. ಭಗವಂತನ ಆಶೀರ್ವಾದ ಏನಾದ್ರು ಭಗವಂತನ ಆಶೀರ್ವಾದ ಇರುವಂತದ್ದು ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದು, ಖಂಡಿತ, ಡೌಟ್ ಇಲ್ಲ ಅನ್ನುವಂಥದ್ದು. ಖಂಡಿತ. ಈ ಬಾರಿಯ ಚುನಾವಣೆ ನಳಿನ್ ಕುಮಾರ್ ನಿಂತ್ರೆ ಜಯಗಳಿಸ್ತಾರ, ಸೋಲ್ತಾರ?
ದಕ್ಷಿಣ ಕನ್ನಡ ಜಿಲ್ಲೆ ಪಕ್ಷದ ಸಂಘಟನೆಯ ಆಧಾರದ ಶಕ್ತಿಯ ಆಧಾರದ ಮೇಲೆ ಹಿಂದುತ್ವದ ಅಲೆಯಲ್ಲಿ ನಳಿನ್ ಕುಮಾರ್ ನಿಂತರು ಗೆಲ್ತಾರೆ ಸತ್ಯಜಿತ್ ಸುರತ್ಕಲ್ ನೋಡೋಣ, ಸಮಯ ಬಂದಾಗ ನಮ್ದು ಏನು ಅಂತ ಹೇಳಿ ಹೇಳ್ತಾರೆ. ಸಮಯ ಯಾವಾಗ ಬರುತ್ತೆ ಅನ್ನುವಂತ ಮಾತುಗಳು ಅದನ್ನೇ ಕೇಳ್ತಾ ಇದ್ದೇವೆ. ಅನೇಕ ಜನರು ಹೇಳ್ತಾರೆ ಎಲ್ಲಿ ಸಮಯಗಳು ಇವತ್ತು ಬದಲಾವಣೆ ಆಗಬಹುದು, ನಾಳೆಯೂ ಬದಲಾವಣೆ ಆಗಬಹುದು, ಯಾವ ಸಮಯ ಸಂದರ್ಭದಲ್ಲೂ ಬೇಕಿದ್ರು ಬದಲಾವಣೆಗಳಾಗಬಹುದು. ಅದಕ್ಕೇನು ಬಹಳ ಹೊತ್ತು ಬೇಕು ಅಂತ ಹೇಳಿ ಇಲ್ಲ. ಇವತ್ತು ನಗನಗುತ್ತಾ ಇದ್ದವನು ಇನ್ನೊಂದು ಗಳಿಗೆಯಲ್ಲಿ ಇಲ್ಲ ಅಂತ ಹೇಳಿ ಆಗಬಹುದು. ಸತ್ಯಜಿತ್ ಅವರಿಗೆ ಹಾಗಾದ್ರೆ ಸಮಯನೇ ಬರ್ಲಿಲ್ಲ ಇನ್ನು ಕೂಡ. ನೋಡೋಣ ಯಾವಾಗ ಬರುತ್ತೆ, ಯಾವಾಗಾದ್ರೂ ಬಂದೇ ಬರುತ್ತೆ ಅಷ್ಟರೊಳಗೆ ಕಾಯ್ತೀರಾ ಜನರ ರಕ್ಷಿತರ? ಖಂಡಿತ. ಓಕೆ, ನಿಮ್ಮ ದೊಡ್ಡ ಒಂದು ಆರೋಪ ಇದೆ, ನಿಮಗೂ ಕೂಡ ಗೊತ್ತಿರಬಹುದು. ಅನೇಕ ವರ್ಷಗಳ ಹಿಂದೆ ಬೆಂಬಿಡದ ಭೂತದಂತೆ ಬರ್ತಾ ಇದೆ. ನೀವು ಸಂಘದಲ್ಲಿರುವಂತಹ ಅಥವಾ ಪಕ್ಷದಲ್ಲಿರುವಂತಹ ಕಾರ್ಯಕರ್ತರನ್ನು ದಾರಿ ತಪ್ಪಿಸ್ತಾ ಇದ್ದೀರಾ ಅನ್ನುವಂಥದ್ದು. ಅಂದ್ರೆ ಹೊಡಿ ಹೋರಾಟ, ಬಡಿದಾಟ, ಪ್ರತಿಭಟನೆ ಇಷ್ಟೇ ಅನ್ನುವಂಥದ್ದು. ಖಂಡಿತ ನಾವು ಅದು ಹೊಡಿ ಬಡಿ ಹೋರಾಟ ಅಂತ ಹೇಳಿ ಅಲ್ಲ, ಸಾಮಾಜಿಕ ಹೋರಾಟ ನಮ್ದು ಸ್ಪಷ್ಟತೆ ಇತ್ತು. ಹಿಂದುತ್ವದ ಜಾಗೃತಿ, ಜಾಗೃತಗೊಂಡ ಸಮಾಜದ ಸಂಘಟನೆ, ಜಾಗೃತ ಸಂಘಟಿತ ಸಮಾಜದ ಮುಖಾಂತರ ಅದಕ್ಕೆ ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ಹೋರಾಟ, ಪ್ರತಿಭಟನೆಗಳು. ಹೊಡಿಬಡಿಯ ಹೋರಾಟ ಅಲ್ಲ. ಹೊಡಿಬಡಿಯ ಹೋರಾಟಕ್ಕೂ ಮೆರವಣಿಗೆಗಳು, ಪ್ರತಿಭಟನೆಗಳು, ಧರಣಿಗಳು, ಬಂಧುಗಳು, ಈ ಹೋರಾಟಕ್ಕೂ ಬಹಳ ವ್ಯತ್ಯಾಸ ಇದೆ. ಸಾಮಾಜಿಕ ಜಾಗೃತಿಯನ್ನು ಮಾಡಿಕೊಂಡು ಒಂದು ಆಂದೋಲನ ನಮ್ದಿದ್ದದು. ಹಿಂದೂ ಜಾಗರಣ ವೇದಿಕೆ ಒಂದು ಆಂದೋಲನ ಅನ್ನೋದು ಬಿಟ್ರೆ ಗ್ಯಾಂಗ್ ಅಲ್ಲ, ಅದು ಗ್ಯಾಂಗ್ ಅಲ್ಲ. ಆದ್ರೆ ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಅನ್ಯಾಯ ಆದಾಗ ಕಾನೂನಿನ ಚೌಕಟ್ಟಿನ ಒಳಗಡೆ ಗಾಂಧೀಜಿಯವರು ಹಾಕಿಕೊಟ್ಟಂತಹ ದಾರಿಯಲ್ಲಿ ಹೋರಾಟ ಮಾಡಿದಾಗ, ಅದನ್ನು ತುಳಿಯುವಂತ ಪ್ರಯತ್ನ ಆದಾಗ, ಅಂತಹ ಕಾರ್ಯಕ್ರಮದ ನೇರ ಆಕ್ರಮಣ ಆದಾಗ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳುವಂತ ಕೆಲಸವನ್ನು ಮಾಡಿರಬಹುದು. ಇಲ್ಲ ಅಂತ ಹೇಳುದು. ಈ ಬಾರಿ ಅಭ್ಯರ್ಥಿ ಇದ್ದಾರೆ ಅಂದ್ರೆ ಜಯಗಳಿಸಿದಂತಹ ಅಭ್ಯರ್ಥಿ ಯಾವುದೇ ರೀತಿಯ ತಂಟೆ ತರಲೆ ಹೋರಾಟಗಳಿಗೆ ಹೋಗದೆ ಕ್ಲೀನ್ ಚಿಟ್ ಇರುವಂತಹ ಮನುಷ್ಯ ಅನ್ನುವಂಥದ್ದು. ಆದ್ರೆ ನಿಮ್ ಕಡೆ ಅನೇಕ ಹೋರಾಟಗಳು, ಪ್ರತಿಭಟನೆಗಳು, ಇದೇ ನಿಮ್ಗೆ ಮುಳುವಾಗಿತ್ತ ಅನ್ನುವಂಥದ್ದು. ಅದೇ ಮುಳುವಾಗಿದ್ದದನ್ನಾದ್ರೂ ಹೇಳಿ, ನಾವು ಅದಕ್ಕೋಸ್ಕರ ಸುಮ್ಮನೆ ಇದ್ದೇವಲ್ಲ ಈಗ. ಹಾಗಾದ್ರೆ ನಿಮ್ಮಿಂದಾಗಿ ಅಲ್ಲ, ಅದನ್ನ ಕೆಲಸ ಮಾಡ್ಲಿಕ್ಕೆ ನೀವುಗಳು ಬೇಕು. ಅಲ್ಲ, ಉಪಯೋಗ ಮಾಡಿ ಅದನ್ನು ಹಿರಿಯರ ಹೊತ್ತು ಹೇಳಬೇಕು. ಸತ್ಯ ನಿಮ್ಮ ಮೇಲೆ ಹೋರಾಟ ಕೇಸೆಲ್ಲ ಆಗಿ ಸಮಾಜದಲ್ಲಿ ನಿಮ್ ಬಗ್ಗೆ ತಪ್ಪು ಅಭಿಪ್ರಾಯ, ತಪ್ಪು ಕಲ್ಪನೆ ಇದೆ, ಹಾಗಾಗಿ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿಕೊಂಡು ಓಕೆ ಬಂದಿರುವಂತಹ ವ್ಯಕ್ತಿಯ ಮೇಲೆ ಯಾವುದೇ ಕೇಸ್ಗಳಿಲ್ಲ, ಒಂದು ಒಳ್ಳೆಯ ವೃತ್ತಿಪರ ಅಭ್ಯರ್ಥಿ. ಇಷ್ಟು ತನಕ ಅದನ್ನೇನು ಹೇಳಲಿಲ್ಲ. ಎಸ್, ಹಾಗೆ ನೋಡ್ಲಿಕ್ಕೆ ಹೋದ್ರೆ ನಮ್ಮ ರೀತಿಯ ಹೋರಾಟ ಮಾಡಿಕೊಂಡು ಬಂದವರು, ಹೋರಾಟದಿಂದಾಗಿ ಮೊಕದ್ದಮೆ ಮೈ ಮೇಲೆ ಹಾಕೊಂಡು ಬಂದವಂತಹ ಅನಂತ್ ಕುಮಾರ್ ಹೆಗ್ಡೆ ಅವರಿಗೂ ಪಕ್ಷ ಸ್ಥಾನಮಾನ ಕೊಟ್ಟಿದೆ. ಮಾತ್ರ ಸುನಿಲ್ ಕುಮಾರ್ ಹೋರಾಟದಲ್ಲಿದ್ದವರು, ಸುನಿಲ್ ಕುಮಾರ್ ಸಂಘಟನೆ ಜವಾಬ್ದಾರಿ ಇದ್ದವರು. ಸುನಿಲ್ ಕುಮಾರ್ ಇವತ್ತು ಶಾಸಕರಾಗಿ ವಿಧಾನಸಭೆಯಲ್ಲಿ ಪ್ರಮುಖ ಸ್ಥಾನದಲ್ಲಿ ಇದ್ದಾರೆ. ಸರಿ, ಹಾಗಾಗಿ ಆ ಸಮಸ್ಯೆಯಿಂದಾಗಿ ನಮ್ಗೆ ಕೊಡ್ಲಿಲ್ಲ ಅಂತ ಹೇಳಿ ಅನ್ಸುದಿಲ್ಲ. ಯಾಕೆ ಕೊಡ್ಲಿಲ್ಲ ಅದನ್ನ ಅವರು ಹೇಳಬೇಕು, ಅದೇ ಹೇಳಿದಲ್ಲ. ಆ ಕಾರಣಕ್ಕೋಸ್ಕರ ಕೊಡದೇ ಇದ್ದಿರಬಹುದು, ನನ್ನ ಮೇಲೆ ಕೇಸ್ ಇದ್ದಕ್ಕೆ, ಹೋರಾಟ ಇದೆಲ್ಲ ಮಾಡಿದಕ್ಕೆ ಕೊಟ್ಟದೇ ಇಟ್ಟಿರಬಹುದು. ಅದ್ ನಾನು ಹೇಳುದಿಲ್ಲ, ಒಪ್ಕೊಳ್ಳುದಿಲ್ಲ. ನಾನು ಹಿಂದೆ ಬೇಕಾದಷ್ಟು ಜನರಿಗೆ ಕೊಟ್ಟಿದ್ದಾರೆ. ಓಕೆ, ಹಾಗಾದ್ರೆ ಈ ಬಾರಿ ಎಂಪಿ ಟಿಕೆಟ್ ಸಿಗುತ್ತೆ ಅನ್ನುವಂತ ಮಾತುಗಳನ್ನು ನೀವು ಹೇಳಿದ್ರಿ ಅಲ್ವಾ, ಸಿಗಬಹುದು ಅನ್ನುವಂತ ಮಾತುಗಳು. ನಾನು ಕೇಳುವುದು ನಂಬರ್ 1 ಸಂಸದ ಅನ್ನುವಂತ ಮಾತು ರಾಜ್ಯದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಹೆಮ್ಮೆಯ ಸಂಸದ, ನಂಬರ್ 1 ಸಂಸದ. ಯಾವ ದೃಷ್ಟಿಕೋನದಲ್ಲಿ ನಿಮ್ಗೆ ಸಿಗ್ಬಹುದು ಅನ್ನುವಂಥದ್ದು? ಅನೇಕ ಸರಿ ಅವರು ಕೆಲಸ ಮಾಡಲಿಲ್ಲದೆ ಪರವಾಗಿಲ್ಲ, ಅದು ಕೆಲಸ ಮಾಡಿದರೆ ನಂಬರ್ 1 ಸಂಸದ ಅನ್ನುವಂತ ಮಾತುಗಳು. ಹಿಂದೆ ಧನಂಜಯ ಕುಮಾರ್ ಅವರ ಬಗ್ಗೆ ಕೂಡ ಒಳ್ಳೆ ಮಾತಿದ್ದಾಗ ಕೂಡ ಧನಂಜಯ ಕುಮಾರ್ ಅವರನ್ನು 2 ಸರಿ ಆದ ನಂತರ ಬದಲಾವಣೆ ಮಾಡಿರುವಂತ ನೋಡಿದ್ದೇವೆ ನಾವು. ಡಿ ಸದಾನಂದ ಗೌಡರು ಇದನ್ನು ಬಿಟ್ಟುಕೊಂಡು ಬೇರೆ ಕಡೆ ನಿಲ್ಲುವಂತ ಸ್ಥಿತಿಯನ್ನು ನೋಡಿದ್ದೇವೆ ನಾವು ಸಂಸದರಾಗಿದ್ದವರು. ಹಾಗಾಗಿ ಬದಲಾವಣೆ ಮಾಡಲೇಬಾರದು, ಮಾಡುವುದೇ ಇಲ್ಲ ಅನ್ನುವಂಥದ್ದು ಇಲ್ಲ. ಬದಲಾವಣೆ ಮಾಡಲೇಬಾರದು, ಮಾಡುವುದಿಲ್ಲ ಅನ್ನುವಂಥದ್ದು ಇಲ್ಲ. ಸ್ವಲ್ಪ ಸಮಯ ಅಧಿಕಾರ ಇದ್ದ ಮೇಲೆ ಪಕ್ಷದ ಸಂಘಟನೆಗೆ ವ್ಯಕ್ತಿಗಳು ಬೇಕು ಅಂತ ಹೇಳಿ ಆದಾಗ ಅದಕ್ಕೋಸ್ಕರ ನಿಲ್ಲಿ ಅಂತ ಹೇಳಿಕೊಂಡು ಬದಲಾವಣೆ ಮಾಡಿರುವಂತಹ ಘಟನೆಗಳು, ಉದಾಹರಣೆಗಳು ಇದೆ. ಕೆಲಸ ಮಾಡಿಲ್ಲ ಅಂತ ಹೇಳುವಾಗ ಬದಲಾವಣೆ ಮಾಡ್ತಾರೆ. ನಂಬರ್ 1 ಸಂಸದ ಅನ್ನುವಂತಹ ಪಟ್ಟ ಇದೆ, ಹೇಗೆ ಬದಲಾವಣೆ ಮಾಡಬಹುದು? ಅಲ್ಲ, ಒಳ್ಳೆ ಕೆಲಸ ಮಾಡಿದವರನ್ನು ಕೂಡ ಸಮಾಜದ ಕೆಲಸಕ್ಕೆ ಬದಲಾವಣೆ ಮಾಡಿರುವಂತದ್ದು ಇದೆ, ಉದಾಹರಣೆಗಳಿದೆ. ಪಕ್ಷದ ಕೆಲಸಕ್ಕೋಸ್ಕರ ಸಂಘಟನೆಗೆ ಬೇಕು ಅಂತ ಹೇಳಿಕೊಂಡು ಸ್ವಲ್ಪ ಸಮಯ ಸಂಘಟನೆ ಕೆಲಸ ಮಾಡಿ ಅಂತ ಹೇಳಿ ಬದಲಾವಣೆ ಮಾಡಿರುವಂತದ್ದು ಇದೆ, ಇಲ್ಲ ಅಂತ ಹೇಳುವುದಿಲ್ಲ. ಹಾಗಾಗಿ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ, ಬದಲಾವಣೆ ಮಾಡುವುದೇ ಇಲ್ಲ ಅಂತ ಹೇಳುದಿಲ್ಲ. ಯಾವತ್ತು ಆಶಾಭಾವನೆಯಿಂದಲೇ ಇಲ್ಲಿ ಕೆಲಸಗಳಾಗೋದು ಬಿಟ್ರೆ, ಆಶಾಭಾವನೆಯಿಂದಲೇ ಇದು ಇರೋದು ಬಿಟ್ರೆ ಎಲ್ಲವನ್ನ ನಾವು ಇಲ್ಲ ಸಿಗುವುದೇ ಇಲ್ಲ ಅಂತ ಹೇಳಿ ಕೂತಿರೋದು ಆಗೋದು ಇಲ್ಲ. ರಾಜಕೀಯದಲ್ಲಿ ಪ್ರಯತ್ನ ಎಲ್ಲರದ್ದು ಇದ್ದೇ ಇರ್ತದೆ. ಪ್ರತಿಯೊಂದು ಚುನಾವಣೆ ಬಂದಾಗ, ಪ್ರತಿಯೊಂದು ಸರಿ ಬಂದಾಗ, ಗ್ರಾಮ ಪಂಚಾಯತಿಂದ ಹಿಡಿದು MP ಚುನಾವಣೆ ತನಕ ಪ್ರತಿಯೊಂದು ಸ್ಥಾನಕ್ಕೂ ಪ್ರತಿಯೊಂದು ಕ್ಷೇತ್ರದಲ್ಲಿ 4-5 ಜನ ಇದ್ದೇ ಇರ್ತಾರೆ.
ಇದ್ದೇ ಇರ್ತಾರೆ, ಖಂಡಿತ ಇದ್ದೇ ಇರ್ತಾರೆ. ಎಸ್, ನಳಿನ್ ಕುಮಾರ್ ಕಟೀಲ್ ಅವರು ನಂಬರ್ 1 ಸಂಸದ ಅನ್ನುವಂತಹ ಮಾತುಗಳು ಒಪ್ಕೊಳ್ತೀರಾ ಹೇಗೆ? ಅದು ಎಲ್ಲಿಂದ ಬಂತು, ಏನು ಬಂತು, ಹೇಗೆ ಬಂತು ಅನ್ನೋದು ಗೊತ್ತಿಲ್ಲ ನಮ್ಗೆ. ಅವರನ್ನೇ ನಂಬರ್ 1 ಅಂತ ಹೇಳಿದ್ರೆ ಮೋದಿ ಅವರು ಏನು ಅನ್ನುವಂಥದ್ದು ನಾವು ಅದು ಎಲ್ಲಿದ್ದು, ದೇಶದ್ದು, ರಾಜ್ಯದ್ದು, ಏನು ಎಂತದ್ದು ನಂಬರ್ 1 ಪಟ್ಟ ಅನ್ನುವಂಥದ್ದು ಸುಳ್ಳು. ಅದು ಏನು ಅಂತ ಹೇಳಿ ನಂಗೆ ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಇಲ್ಲ. ನಂಗೆ ಮಾಹಿತಿ ಇರ್ಲೇಬೇಕಲ್ವಾ? 35 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ರೆ ಆ ಸಂಘಟನೆ ಏನು, ಪಕ್ಷ ಏನು ಅನ್ನುವಂತ ನಿಮ್ಗೆ ಗೊತ್ತಿರುತ್ತೆ. ಮೊನ್ನೆ ಪತ್ರಿಕೆ ಪ್ರತಿಸ್ಪರ್ಧಿ ಅಂತ ಹೇಳುವಾಗ ಅವರ ನಡೆ ನುಡಿ ಎಲ್ಲ ಗೊತ್ತಿರ್ಬೇಕು, ಹೌದಾ ಅನ್ನುವಂಥದ್ದು ಗೊತ್ತಿರ್ಬೇಕು. ಇತ್ತೀಚೆಗೆ ಒಂದು ಪತ್ರಿಕೆಯಲ್ಲಿ ಆ ಮಾತು ಪ್ರಹ್ಲಾದ್ ಜೋಶಿ ಅವರ ಬಗ್ಗೆನೂ ಬಂದಿತ್ತದು. ಓಕೆ, ಕರ್ನಾಟಕದ ನಂಬರ್ 1 ಇವತ್ತಿನ ಲೆಕ್ಕಾಚಾರದಲ್ಲಿ ಇರುವಂತವರು, ಆ ಅನುದಾನವನ್ನು ಸರಿಯಾಗಿ ವಿನಿಯೋಗ ಮಾಡಿದಂತವರು, ಉಳಿದಂತಹ ಕೆಲಸ ಕಾರ್ಯ ಮಾಡಿದ್ರಲ್ಲಿ ಈಗ ಪ್ರಸ್ತುತ ಇದರಲ್ಲಿ ಅವರು ಅಂತ ಹೇಳಿ ಬಂದ ಪ್ರಹ್ಲಾದ್ ಜೋಶಿ ಅವರ ಹೆಸರು ಇತ್ತೀಚೆಗೆ ಪತ್ರಿಕೆಯಲ್ಲೇ ಬಂದಿರುವಂತದ್ದು. ಓಕೆ, ಹಾಗೆ ನಳಿನ್ ಕುಮಾರ್ ಕಟೀಲ್ ಅವರು ಸುಮ್ನೆ ಸುಳ್ಳು ಹೇಳ್ತಾ ಇದ್ದಾರೆ, ನಾನೇ ನಂಬರ್ 1 ಅನ್ನುವಂಥದ್ದು ಸತ್ಯ ಅನ್ನುವಂತ ಮಾತು ನೀವು ಹೇಳ್ತಾ. ಅದು ಪಕ್ಷದ ಇದರಲ್ಲಿ ಆಗಿಕೊಂಡು ಸರ್ವೆ ಆಗಿಕೊಂಡು ಬಂದಿರುವಂತದ್ದು, ಯಾವುದೋ ಪತ್ರಿಕೆಯವರು ಮಾಡಿರುವಂತದ್ದು ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿಗಳು ಎಲ್ಲೂ ಇಲ್ಲ. ಓಕೆ, ಅದು ಸ್ಪಷ್ಟವಾದ ಮಾಹಿತಿಗಳು ಎಲ್ಲೂ ಇಲ್ಲ. ಅದು ಹಾಗಾದ್ರೆ ಶುದ್ಧ ಸುಳ್ಳು ಅಂತ ನಾನು ಹೇಳುದಿಲ್ಲ. ನಾನು ಶುದ್ಧ ಸುಳ್ಳು ಅಂತ ಹೇಳಲಿಕ್ಕೆ ಬರುದಿಲ್ಲ. ಆದ್ರೆ ಅದು ಯಾವುದರ ಆಧಾರದ ಮೇಲೆ, ಯಾವ ಲೆಕ್ಕಾಚಾರದಲ್ಲಿ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿಗಳು, ಅದು ಪಕ್ಷದಲ್ಲಿ ಅವರವರು ಮಾಡಿರುವಂತಹ ಕೆಲಸಗಳು, ತಂದಿರುವಂತಹ ಅನುದಾನಗಳು, ಬಿಡುಗಡೆ ಅದು ಕ್ಷೇತ್ರದಲ್ಲಿ ನಡೆಸಿರುವಂತಹ ಕಾಮಗಾರಿಗಳು, ಕೆಲಸಗಳು, ಇದನ್ನೆಲ್ಲ ಆಧರಿಸಿಟ್ಟುಕೊಂಡು ಅದು ಸರ್ವೆ ಪಕ್ಷದ ಕಡೆಯಿಂದ ಆಗಿರುವಂತದ್ದು, ಯಾವುದೋ ಪತ್ರಿಕೆಯರು ಮಾಡಿರುವಂತದ್ದು ಏನು ಅನ್ನೋದರ ಬಗ್ಗೆ ಸ್ಪಷ್ಟವಾದ ಮಾಹಿತಿಗಳು ಎಲ್ಲೂ ಇಲ್ಲ. ಓಕೆ, ಸತ್ಯಜಿತ್ ಸುರತ್ಕಲ್ ಅವ್ರ ಜೊತೆ ನಾನು ಮಾತನಾಡ್ತಾ ಇದ್ದೇನೆ. ಆದ್ರೆ ಅನೇಕ ನನ್ನ ಪ್ರಶ್ನೆಗಳಿಗೆ ಸುದ್ದಿ ಬಳಸಿ ಉತ್ತರ ಬರ್ತಾ ಇದೆ, ಅಡ್ಡಗೋಡೆ ಮೇಲೆ ದೀಪ ಇಟ್ಟಾಗಿ ಕಾಣ್ತಾ ಇದೆ, ಕೆಲವು ಪ್ರಶ್ನೆಗಳಿಗೆ ಉತ್ತರಗಳು ಅಲ್ವಾ? ಹಾಗೇನು ಇಲ್ಲ. ಯಾಕೆ ಈ ರೀತಿ ಆಗ್ತಾ ಇದೆ? ವಿಚಾರ ನೇರವಾಗಿ ನಾನು ಹೇಳ್ತಾ ಹಿಂದೆ ಇದ್ದಂತ ಒಂದು ಹೋರಾಟದ ಒಂದು ಕಿಚ್ಚು ಇಲ್ವಾ ಅನ್ನುವಂಥದ್ದು ಎಲ್ಲಿಗೆ ಹೋಗ್ತಾ ಇದೆ? ಒಂದೊಂದು ಸರಿ ಹೋರಾಟದ ಕಿಚ್ಚು ಇಲ್ಲ ಅಂತ ಹೇಳಿ ಅಲ್ಲ, ಹೋರಾಟದ ಕಿಚ್ಚು ಈಗಲೂ ಇದೆ. ನೇತೃತ್ವ ವಹಿಸಿಕೊಂಡ್ರೆ ಏನು ಮಾಡಬಹುದು ಅನ್ನೋದನ್ನು ನಾನು ಮೊನ್ನೆ ಆಗ್ಲೇ ಹೇಳಿದೆ. ಯಾಕೆ ನೇತೃತ್ವ ವಹಿಸ್ತಾ ಇಲ್ಲ ಅನ್ನುವಂಥದ್ದು ಅದೇನೋ ಕೇಳ್ತಾ ಇರುವಂತದ್ದು. ನೇತೃತ್ವ ನಮ್ಗೆ ಸಿಕ್ಕಿದಾಗ, ಆ ನೇತೃತ್ವವನ್ನು ಕೊಟ್ಟಾಗ ನಾವು ಖಂಡಿತ ಇವತ್ತು ನಾವು ಮಾಡಿ ತೋರಿಸೋ ಶಕ್ತಿ ಇದೆ, ನಮ್ಗೆ ವಿಶ್ವಾಸ ಇದೆ, ಮಾಡಿ ತೋರಿಸ್ತೇವೆ ಅನ್ನುವಂಥದ್ದನ್ನು. ಯಾರು ಕೊಡ್ಬೇಕು? ಹಾಗಾದ್ರೆ ನಿಮ್ಗೆ ನೇತೃತ್ವ ಹಿಡಿಯುವಂತಹ ತಾಕತ್ತಿಲ್ವಾ? ಪಕ್ಷದಲ್ಲಿ ಇವತ್ತು ಪಕ್ಷದ ಜವಾಬ್ದಾರಿ ಅದರದ್ದೇ ಆದ ಚೌಕಟ್ಟುಗಳಿರ್ತದೆ, ಅದರದ್ದೇ ಆದ ವ್ಯವಸ್ಥೆಗಳಿರ್ತದೆ. ನೇರ ಏಕಾಏಕಿ ನುಗ್ಗಿಕೊಂಡು ಅಲ್ಲಿ ಜಿಲ್ಲೆಯ ಅಧ್ಯಕ್ಷ ಯಾರೋ ಇದ್ದಾನೆ, ನಾನು ಬೇರೆ ಯಾವ್ದೋ ಜವಾಬ್ದಾರಿ ಇದೆ, ಹೋಗಿ ನೇರ ಜಿಲ್ಲೆಯ ಅಧ್ಯಕ್ಷನ ಪಟ್ಟ ನಾನು ಕೈಗೆ ತಗೊಂಡು ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ನಿರ್ದೇಶನ ಕೊಡೋರು ಅವರೇ ಇರ್ತಾರೆ, ಕೆಲಸ ಹಂಚುವವರು ಅವರೇ ಇರ್ತಾರೆ. ಆ ಚೌಕಟ್ಟಿನ ಒಳಗಡೆ ಕೆಲಸ ಮಾಡಬೇಕಿದ್ರೆ ನಾವು ಹೋಗಿ ಏಕಾಏಕಿ ನೇತೃತ್ವ ವಹಿಸಿಕೊಂಡು ಮಾಡ್ಲಿಕ್ಕೆ ಆಗುದಿಲ್ಲ. ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಪಕ್ಷದ ಮುಖಂಡ ಸತ್ಯಜಿತ್ ಸುರತ್ಕಲ್ ಅನ್ನುವಂತಹ ಮಾತುಗಳನ್ನು ನಾವು ಯಾವಾಗ ಹೇಳ್ಬೋದು? ನೋಡೋಣ, ಹೇಳಲಿಕ್ಕೆ ಯಾವಾಗ ಅವಕಾಶ ಸಿಗಬಹುದು ಅಂತ ಹೇಳಿಕೊಂಡು. ಓಕೆ, ಕೊನೆಯದಾಗಿ ಹೇಳ್ಬೇಕಂತ ಹೇಳಿದ್ರೆ ನಿಮ್ಮ ಎಲ್ಲಾ ಕಾರ್ಯಕರ್ತರಿಗೆ ಅಥವಾ ಎಲ್ಲಾ ಪಕ್ಷದ ಬಿಜೆಪಿ ಪಕ್ಷದ ಎಲ್ಲರೂ ಯಾರೆಲ್ಲ ಇದ್ದಾರೆ ಏನ್ ಹೇಳ್ಬೇಕು, ಏನ್ ಸಂದೇಶ ನೀಡಬೇಕು ಅಂತ ಇಷ್ಟಪಡ್ತೀರಾ? ನಾನೇನ್ ಸಂದೇಶ ಕೊಡ್ಲಿ ಅವರಿಗೆ? ಸಂದೇಶ ಕೊಡುವಂತದ್ದಿದೆ. 35 ವರ್ಷಗಳಿಂದ ಸಂಘದಲ್ಲಿದ್ದೀರಾ, ಬಿಜೆಪಿಯಲ್ಲಿದ್ದೀರಾ, ಸಂಘದ 7 ಬೀಳುಗಳನ್ನು ನೋಡಿದ್ದೀರಾ, ತಳಮಟ್ಟದಿಂದ ಕೆಲಸ ಮಾಡಿದ್ದೀರಾ. ಸಂದೇಶ ಕೊಡುವಷ್ಟು ಬೆಳಿಲಿಲ್ಲ ಅಂತ ಆದ್ರೆ ಜನರ ನೋಡುವಷ್ಟು ಆಗುತ್ತಾ? ಇವತ್ತಿನ ಪರಿಸ್ಥಿತಿಯಲ್ಲಿ ಏನ್ ಸಂದೇಶ ಕೊಡಬೇಕು ನಂಗೆ ಗೊತ್ತಾಗುದಿಲ್ಲ. ಆದ್ರೆ ದೇಶದ ಪರಿಸ್ಥಿತಿಯ ದೃಷ್ಟಿಯಿಂದ, ದೇಶದ ಭವಿಷ್ಯದ ದೃಷ್ಟಿಯಿಂದ ಇವತ್ತು ದೇಶಕ್ಕೋಸ್ಕರ ನಿಂತುಕೊಂಡು ಕೆಲಸ ಇರುವಂತಹ ಒಂದೇ ಒಂದು ಪಕ್ಷ, ಅದು ಭಾರತೀಯ ಜನತಾ ಪಾರ್ಟಿ. ದೇಶ ಇವತ್ತು ಈ ಪರಿಸ್ಥಿತಿಗೆ ಬಂದು ನಿಂತಿದ್ರೆ, ಈ ದೇಶದ ಕಳೆದ ಒಂದು 70 ವರ್ಷದ ಇದರಲ್ಲಿ ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ಇವತ್ತು ಬದಲಾವಣೆಗಳು ಬರ್ತಾ ಇದ್ರೆ, ದೇಶದ ಪರವಾಗಿ ಒಂದಷ್ಟು ಚಿಂತನೆಗಳು ಮೂಡಿದ್ರೆ, ಇವತ್ತು ಹೊರಗಡೆ ಇರುವಂತವರು ಕೂಡ ಭಾರತ ಮತ್ತೊಂದ್ಸರಿ ತಲೆ ಎತ್ತಿ ನಿಲ್ಲಬೇಕು, ಭಾರತ ಜಗತ್ತಿನಲ್ಲಿ ಹೇಗೆ ಅಮೆರಿಕ ಇದೆ, ರಷ್ಯಾ ಇದೆ, ಆ ಸ್ಥಾನಮಾನದಲ್ಲಿ ಭಾರತ ಬಂದು ನಿಲ್ಲಬೇಕು ಅನ್ನುವಂತಹ ಕಲ್ಪನೆ, ಕನಸು ಇವತ್ತು ನಿರ್ಮಾಣ ಆಗಿದ್ರೆ ಅದು ಕೇವಲ ಸಂಘದ ಕೆಲಸದಿಂದ. ಹಾಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಬಿಟ್ಟುಕೊಂಡು ಇಲ್ಲಿ ಪರ್ಯಾಯ ಇಲ್ಲ. ಆ ಸ್ಥಾನವನ್ನು ತುಂಬಿಸ್ಲಿಕ್ಕೆ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ಹಾಗಾಗಿ ಅದನ್ನು ಕಳೆದ 90 ವರ್ಷಗಳ ಆ ಒಂದು ಪ್ರಾಮಾಣಿಕ ಪ್ರಯತ್ನ ಏನಿದೆ, 93 ವರ್ಷಗಳು, 25ನೇ ಇಸವಿಗೆ 100 ವರ್ಷ ಸಂಘಕ್ಕೆ ಆಗ್ತದೆ. ಸಂಘ ಅಂದ್ರೆ ಸಮಾಜ, ಸಂಘ ಅಂತ ಹೇಳಿದ್ರೆ ಕೆಲವರಿಗೆ ಬೇರೆನೋ ಇರಬಹುದು, ಆದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ಒಂದು ಚಿಂತನೆ, ಅದೊಂದು ಆಲೋಚನೆ, ಅದನ್ನು ಇವತ್ತು ಆ ಆಲೋಚನೆಯನ್ನು, ಚಿಂತನೆಯನ್ನು ದೇಶದ ಪರವಾಗಿ ವ್ಯಕ್ತಿಗಳ ನಿರ್ಮಾಣ, ದೇಶಕ್ಕೋಸ್ಕರ ಕೆಲಸ ಮಾಡುವಂತಹ, ಮೊದಲು ನಂಗೆ ದೇಶ ಅಂತ ಹೇಳಿಕೊಂಡು ತಿಳ್ಕೊಂಡು ಬದುಕುವಂತಹ ವ್ಯಕ್ತಿಗಳ ನಿರ್ಮಾಣ ಅಂತ ಹೇಳಿಕೊಂಡು ಸಂಘ ಕಲ್ಪನೆ ಇತ್ತು. ಅದು ಒಂದು ರೀತಿಯಲ್ಲಿ ಸಾಕಾರ ಆಗುವುದನ್ನು ನೋಡ್ತಾ ಇದ್ದೇವೆ ನಾವು. ಇವತ್ತು ನಾನು ಸತ್ಯಜಿತ್ ಏನಾದ್ರೂ ಆಗಿದ್ರೆ ಅದು ಸಂಘದಿಂದಾಗಿ, ಅದು RSS ನಿಂದಾಗಿ.
RSS ನ ಚಿಂತನೆಯಲ್ಲಿ ಸತ್ಯಜಿತ್ ಬೆಳೆದು ಬಂದಿರೋದ್ರಿಂದ ಇವತ್ತು ಸಾಮಾನ್ಯ ಇದ್ದಂತ ಒಬ್ಬ ಸತ್ಯಜಿತ್ ಕೂಡ ಒಂದು ವ್ಯಕ್ತಿಯಾಗಿ ಇವತ್ತು ನಿಂತ್ಕೊಂಡಿದ್ದಾನೆ. ಯಾವುದೇ ರಾಜಕೀಯ ಸ್ಥಾನಮಾನ ಇಲ್ಲದಿದ್ರು ಕೂಡ ಸಮಾಜ ನಂಗದ ರೆಸ್ಪೆಕ್ಟ್ ಕೊಟ್ಟಿರುವಂತಹ ಅಧಿಕಾರಿಗಳಿಗೆ ಗೌರವ ಕೊಟ್ಟಿರುವಂತದ್ದು ನನ್ನ ಕೆಲಸದ ಆಧಾರದ ಮೇಲೆ. ಆ ಎಲ್ಲ ಕೆಲಸಗಳ ಹಿಂದೆ ಯಾವ್ದು ಇರೋದು ಕೇಳಿದ್ರೆ ಅದು ಮತ್ತೆ ಅದೇ RSS, ಮತ್ತೆ ಅದೇ RSS ನ ಚಿಂತನೆ. ಹಾಗಾಗಿ ದೇಶಕ್ಕೆ ಭವಿಷ್ಯ ಇದನ್ನು ಬಿಟ್ಟು ಬೇರೆ ಇಲ್ಲ. ಇನ್ನೂ ಒಂದಷ್ಟು ಬದಲಾವಣೆಗಳಾಗಬೇಕು. ಪ್ರಾರಂಭದಲ್ಲೂ ಮೋದಿ ಅವರೊಂದು ಮಾತನ್ನು ಹೇಳಿದ್ರು, ನಾನು ಒಬ್ಬ ವ್ಯಕ್ತಿ ಏನನ್ನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇಡೀ ಸಮಾಜ ನನ್ನ ಜೊತೆ ನಿಂತಾಗ ಮಾತ್ರ ನಾನು ಈ ದೇಶದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಇರುವಂತದ್ದು. ಈ ಸಮಾಜದ ಮಾನಸಿಕತೆ ಬದಲಾವಣೆ ಆಗಬೇಕು. ಪ್ರತಿಯೊಬ್ಬ ವ್ಯಕ್ತಿಯ ಮಾನಸಿಕತೆ ಚಿಂತನೆ ಬದಲಾವಣೆ ಆಗಬೇಕು. ಆ ಮಾನಸಿಕತೆ ಆ ಚಿಂತನೆ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಅದರ ವಿಚಾರಗಳು, ಅದರ ತತ್ವಗಳು, ಅದರ ಸಿದ್ಧಾಂತಗಳ ಆಧಾರದ ಮೇಲೆ ಮಾತ್ರ ಅದು, ಅದರ ತತ್ವ ಸಿದ್ಧಾಂತಗಳ ಆಧಾರದ ಮೇಲೆ ಮಾತ್ರ ಅದನ್ನು ಬಿಟ್ಟು ಬೇರೆ ಇಲ್ಲ. ಎಲ್ಲ ಕಡೆ ನಾನು ಹೇಳೋದಷ್ಟೇ, ಒಂದಷ್ಟು ಅದರ ಗೊತ್ತಲ್ಲ ನಮ್ಗೆ, ದೊಡ್ಡದು ಬೆಳೆದಾಗ ಆಲದ ಮರ ದೊಡ್ಡದಾಗಿ ಬೆಳೆದುಕೊಂಡಾಗ ಅದ್ರ ಎಲ್ಲರೂ ಬಂದು ಆಶ್ರಯ ಪಡ್ಕೊಳ್ಳಿಕ್ಕೆ ನೋಡುತ್ತದೆ. ಓಕೆ, ನೀವು ಸಂಘಟನೆ ಬಗ್ಗೆ ಇಷ್ಟು ಸಂಕ್ಷಿಪ್ತವಾಗಿ ವಿವರಿಸಿದ್ರೆ ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೇನೆ. ಕಳೆದ ಬಾರಿ ಒಂದು ರಿಸರ್ಚ್ ನಡೆಯುತ್ತೆ, ಅಮೆರಿಕದಿಂದ ಹೇಳುತ್ತೆ ಸಂಘ ಅನ್ನುವಂಥದ್ದು ಒಂದು ಭಯೋತ್ಪಾದಕ ಸಂಘಟನೆ ಅನ್ನುವಂಥದ್ದು ಅಲ್ವಾ? ಅಮೆರಿಕ ಯಾವ ಚಿಂತನೆಯನ್ನು ಇಟ್ಟುಕೊಂಡು ರಿಸರ್ಚ್ ಮಾಡಿದೆ ಅನ್ನೋದು ಗೊತ್ತಿಲ್ಲ. ISIS ಜೊತೆನೂ ಅದನ್ನು ಹೋಲಿಕೆ ಮಾಡಿದ್ರು. ಹೌದು, ISIS ಕೈಯಲ್ಲಿ ಏನು ಹಿಡ್ಕೊಂಡಿರೋದು? ಹೌದು, ಏನ್ ಹೇಳ್ತೀರಾ? ISIS ಕೈಯಲ್ಲಿ ಏನು ಹಿಡ್ಕೊಂಡಿರೋದು? ಅದರ ತರಬೇತಿ ಏನು? ಕೈಯಲ್ಲಿ ಬಂದೂಕ್ ಹಿಡ್ಕೊಂಡು AK-47 ಹಿಡ್ಕೊಂಡು ಇವತ್ತು ಸ್ನೈಪರ್ ರೈಫಲ್ ಇದೆ ಅಂತ ಕಾಶ್ಮೀರದಲ್ಲಿ ಭಯೋತ್ಪಾದಕರ ಕೈಯಲ್ಲಿ ಬಂದು ಬಾಂಬ್ಗಳು, ಗ್ರೆನೇಡ್ಗಳು, ರಾಕೆಟ್ ಲಾಂಚರ್ಗಳು ಅವರದೇ ಸೈನ್ಯ. RSS ಎಲ್ಲಿ ಸೈನ್ಯ ಕಟ್ಕೊಂಡಿದೆ? RSS ಎಲ್ಲಿ ತಮಗೆ ಆಗದವರ ಮೇಲೆ ಹತ್ಯೆ ಮಾಡಿರುವಂತದ್ದು, ಹಲ್ಲೆ ಮಾಡಿರೋರ ಮೇಲೆ ಇಡೀ ಸಮಾಜಕ್ಕೆ ಸಮಾಜ, ಗ್ರಾಮಗಳಿಗೆ ಗ್ರಾಮ ಮೇಲೆ ಆಕ್ರಮಣ ಮಾಡಿಕೊಂಡು ಅವರಿಗೆ ಆಗದವರನ್ನು ಒತ್ತಿ ಸರಿಯಾಗಿ ಇಟ್ಟುಕೊಂಡು ಅವರಿಗೆ ಕುತ್ತಿಗೆ ಕತ್ತರಿಸಿ ಒಪ್ಕೊಳ್ತೀಯ ಇಲ್ಲದೆ ಸಾಯ್ಬೇಕು ಅಂತ ಹೇಳಿಕೊಂಡು ಎಲ್ಲಿ RSS ಮಾಡಿದೆ? ಒಂದು ಉದಾಹರಣೆ ರಿಸರ್ಚ್ ಮಾಡಿದ ಸಂಘಟನೆ, ಒಂದು ಉದಾಹರಣೆ ಹೇಳಿ. ಯಾತಕ್ಕೋಸ್ಕರ ಕೊಟ್ಟಿರಬಹುದು ಅನ್ನುವಂಥದ್ದು. ಇವತ್ತು ಅಮೆರಿಕಕ್ಕೆ ಇವತ್ತು ಭಾರತ ಬೆಳೀತಾ ಇದೆ. ಭಾರತದ ಶಕ್ತಿ ಇವತ್ತು ಭಾರತದ ಒಳಗಡೆ ಇರುವಂತಹ ವ್ಯಕ್ತಿಗಳನ್ನು ಹೆಚ್ಚಾಗಿ ಅಮೆರಿಕಕ್ಕೆ ಗೊತ್ತಿದೆ, ಚೀನಾಕ್ಕೆ ಗೊತ್ತಿದೆ, ರಷ್ಯಾಕ್ಕೆ ಗೊತ್ತಿದೆ. ಭಾರತ ಒಳಗಡೆ ಶಕ್ತಿ ಏನಿದೆ ಅನ್ನುವಂಥದ್ದು ಅವರೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಭಾರತ ತಲೆ ಎತ್ತಬಾರದು. ಭಾರತ ಇವತ್ತಿನ ಶಕ್ತಿಯ ಹಿಂದೆ ಇರುವಂತದ್ದು RSS. ಹಾಗಾಗಿ RSS ಅನ್ನು ಮುಗಿಸಬೇಕು. ಅವತ್ತು ಮೆಕಾಲೆ ಹೇಳಿರುವಂತದ್ದು ಅದುವೇ, ಭಾರತವನ್ನು ಉಳಿಬೇಕಿದ್ರೆ, ಭಾರತವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಿದ್ರೆ ಭಾರತದಲ್ಲಿರುವಂತಹ ಶ್ರದ್ಧೆ ಏನಿದೆ, ನಂಬಿಕೆ ಏನಿದೆ, ಧಾರ್ಮಿಕ ಚಿಂತನೆಗಳು ಏನಿದೆ, ಆ ವಿಶ್ವಾಸ ಏನಿದೆ ಅದನ್ನು ಮುರಿಬೇಕು. ಅದರ ಬೆನ್ನೆಲುಬಿರುವುದೇ ಹಿಂದುತ್ವ. ಅದನ್ನು ಮುರಿದಾಗ ಮಾತ್ರ ಭಾರತವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು. ಇಲ್ಲ ಅಂತ ಹೇಳಿ ಆದ್ರೆ ಭಾರತವನ್ನು ಯಾರಿಗೂ ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ ಸಾಧ್ಯ ಇಲ್ಲ. ಆದ್ರೆ ಭಾರತ ಬೆಳೆದಾಗ ಯಾವತ್ತೂ ಇನ್ನೊಬ್ಬರಿಗೆ ಅನ್ಯಾಯ ಮಾಡಲಿಲ್ಲ, ಯಾವತ್ತೂ ಇನ್ನೊಬ್ಬರಿಗೆ ತೊಂದರೆ ಮಾಡಲಿಲ್ಲ. ಬದಲಾಗಿ ಯಾರು ಬಡವರಿದ್ದಾರೆ, ಯಾರು ಎದುರಿಸಲಿಕ್ಕೆ ಸಾಧ್ಯ ಇಲ್ಲ, ಅವರಿಗೆ ಶಕ್ತಿಯನ್ನು ತುಂಬಿಸುವ ಕೆಲಸವನ್ನು ಮಾಡಿದೆ. ಇವತ್ತು ಮತ್ತೆ ಭಾರತ ಸಾರ್ಕದೆ, ಅದು ನೇಪಾಳ ಇರಬಹುದು, ಭೂತಾನ್ ಇರಬಹುದು, ಇವರಿಗೆ ಶಕ್ತಿ ತುಂಬಿಸುವಂತ ಕೆಲಸ ಮಾಡ್ಲಿಕ್ಕೆ ಹೊರಟಿದೆ ಬಿಟ್ರೆ ಅವರು ನಾಶ ಮಾಡೋದ ಕೆಲಸಕ್ಕೆ ಹೋಗ್ಲಿಲ್ಲ. ಹಾಗೆ ಭಾರತ ಗಟ್ಟಿಯಾಗಿ ಅವರಿಗೆ ಶಕ್ತಿ ತುಂಬಿಸಿದ್ರೆ ನಾಳೆ ಅಮೆರಿಕಕ್ಕೆ, ರಷ್ಯಾಕ್ಕೆ, ಚೀನಾಕ್ಕೆ ಗೌರವ ಕೊಡೋರು ಯಾರೂ ಇರುವುದಿಲ್ಲ. ಅಮೆರಿಕದ ಉದ್ದೇಶ ಭಾರತ ಯಾವತ್ತೂ ಬೆಳಿಬಾರದು, ಭಾರತದ ಜೊತೆ ಮಿತ್ರರಂತಿರಬೇಕು, ಆ ಕಡೆ ಪಾಕಿಸ್ತಾನಕ್ಕೆ ಹಣ ಕೊಡಬೇಕು, ಭಯೋತ್ಪಾದಕ ಸಹಾಯ ಮಾಡಬೇಕು, ಭಾರತವನ್ನು ಮುರಿಬೇಕು. ಭಾರತದ ಚಿಂತನೆ ವಿರುದ್ಧ ಯಾರಿದ್ದಾರೆ ಅವರಿಗೆ ದೊಡ್ಡ ದೊಡ್ಡ ಪ್ರಶಸ್ತಿಗಳನ್ನು, ಪುರಸ್ಕಾರಗಳನ್ನು ಕೊಡಬೇಕು. ವಿಚಾರವಾದಿಗಳಿಗೆ ಪುರಸ್ಕಾರ ಕೊಡಬೇಕು, ಭಾರತದ ವಿರುದ್ಧ ಹೇಳಿಕೆ ಅವರದ್ದು ಬರಬೇಕು. ಓಕೆ, ಒಂದು ಮಾತು, ಬೇರೆ ಬೇರೆ ಸಂಘಟನೆ, ಬೇರೆ ಬೇರೆ ಯಾವ ಪಕ್ಷಗಳಿವೆ, ಒಂದು ಮಾತು ಹೇಳ್ತಾ ಇದೆ. ಏನಪ್ಪಾ ಅಂದ್ರೆ ಬಿಜೆಪಿ ಅನ್ನುವಂಥದ್ದು ಕೋಮುವಾದಿ ಪಕ್ಷ ಅನ್ನುವಂಥದ್ದು ಒಪ್ಕೊಳ್ತೀರಾ? ಬಿಜೆಪಿ ಅನ್ನೊಂದು ಕೋಮುವಾದಿ ಪಕ್ಷ ಅಂತ ಹೇಳಿದ್ರೆ ಇಲ್ಲಿ ಮುಸ್ಲಿಂ ಲೀಗಿಗೆ ಏನ್ ಹೇಳ್ತಾರೆ, SDPI ಗೆ ಏನ್ ಹೇಳ್ತಾರೆ, ಇವರೆಷ್ಟು ಅಲ್ಪಸಂಖ್ಯಾತರ ಹಿತರಕ್ಷಣೆ ನಾವು ಮಾತನಾಡ್ತಿದ್ದೇವೆ. ರಾಷ್ಟ್ರೀಯ ಪಕ್ಷಗಳು ಕಾಂಗ್ರೆಸ್ ಇಷ್ಟು ಅಲ್ಪಸಂಖ್ಯಾತರ ಪರವಾಗಿ ಮಾತನಾಡ್ತಾ ಇಲ್ಲ, ಅವರು ಕೋಮುವಾದಿ ಅಲ್ವಾ? ಹಾಗಾದ್ರೆ ಹಿಂದುತ್ವ ಅಂತ ಹೇಳಿದ್ರೆ ಜಾತ್ಯತೀತ ಅರ್ಥ ಏನು ಅದು ಹೇಳಿ. ಜಾತ್ಯತೀತ ಅನ್ನುವಂತಹ ಶಬ್ದದ ಅರ್ಥ ಏನು ಅನ್ನೋದನ್ನು ಫಸ್ಟ್ ಅವರು ಸ್ಪಷ್ಟನೆ ಪಡಿಸಲಿ. ಹೇಳ್ತಾರೆ ಪದೇ ಪದೇ ಪಾರ್ಟಿಯಲ್ಲಿ ಹೇಳ್ತಾರೆ, ಪದೇ ಪದೇ ವೇದಿಕೆಯಲ್ಲಿ ಹೇಳ್ತಾರೆ, ನಾವು JDS, ಕಾಂಗ್ರೆಸ್ ಮತ್ತು JDS ಜಾತ್ಯತೀತ ನಿಲುವನ್ನು ಹೊಂದಿದಂತಹ ಪಕ್ಷ. ಬಿಜೆಪಿ ಜಾತ್ಯತೀತ ನಿಲುವು ಅನ್ನುವಂಥದ್ದು ಸ್ಪಷ್ಟತೆ ಏನು ಅದನ್ನು ಹೇಳಿ.
ಈಚೆಗೆ ಒಂದು ಈ ರೀತಿ ಒಂದು ಕಪ್ಪು ಪಟ್ಟಿ ಹಳೆ ಪಟ್ಟಿ ಬತ್ತು ಅನ್ನುವಂಥದ್ದು. ಅವ್ರು ಬದುಕಬೇಕಿದ್ರೆ ಬೇರೆ ದಾರಿ ಇಲ್ಲ. ಕಾಂಗ್ರೆಸ್ಗೆ ಮಾವೋವಾದಿ ಪಕ್ಷ ಅನ್ನುವಂಥದ್ದು ಹೇಳ್ತಾ ಇಲ್ಲ, ಬಿಜೆಪಿಗೆ ಯಾಕೆ ಹೇಳ್ತಾ ಇದ್ದಾರೆ? ಕೇವಲ ಬಿಜೆಪಿ ಕಾಂಗ್ರೆಸ್ಗೆ ಬದುಕಬೇಕೆ ಬೇರೆ ದಾರಿ ಇಲ್ಲ. ಇವತ್ತು ಯಾವ ರೀತಿಯನ್ನು ಮಾಡ್ಲಿಕ್ಕೆ ಸಾಧ್ಯ? ಹಾಗಾಗಿ ಅಲ್ಪಸಂಖ್ಯಾತರ ಓಟನ್ನು ಎಷ್ಟು ಹೆಚ್ಚು ಪಡ್ಲಿಕ್ಕೆ ಸಾಧ್ಯ ಅಂತ ಹೇಳಿಕೊಂಡು ಭಾಜಪವನ್ನು ಹಿಂದುತ್ವ, ಅದು ಕೋಮುವಾದಿ, ಹಿಂದುತ್ವ ಅಂದ್ರೆ ಕೋಮುವಾದಿ, ಹಿಂದುತ್ವದ ಅರ್ಥವೇ ಹಿಂದುತ್ವ ಅಂದ್ರೆ ಕೋಮುವಾದಿ, ಕೋಮುವಾದಿ ಅಂದ್ರೆ ಹಿಂದುತ್ವ ಅನ್ನುವಂತ ಮಾತು ಅರ್ಥ ಯಾವಾಗ ಬಂತು? ಹಿಂದುತ್ವದ ಅರ್ಥವೇ ಗೊತ್ತಿಲ್ಲದವರು ಹಿಂದುತ್ವವನ್ನು ಕೋಮುವಾದಿ ಅಂತ ಹೇಳಿದ್ರೆ ಅದನ್ನು ಯಾರು? ಹಿಂದುತ್ವ ಅರ್ಥವೇ ಗೊತ್ತಿಲ್ಲದವರು, ಹಿಂದುತ್ವ ಚಿಂತನೆ ಅಂತ ಹೇಳಿ ಗೊತ್ತಿಲ್ಲದವರು, ಧರ್ಮ ಅಂದ್ರೆ ಅಂತ ಹೇಳಿಕೊಂಡು ಏನು ಅಂತ ಹೇಳಿ ಗೊತ್ತಿಲ್ಲದವರು ಜಾತ್ಯತೀತ ನೀತಿ ಅಂತ ಹೇಳ್ತಾರೆ. ಹಿಂದೂ ಅಂತ ಹೇಳಿದ ಅದು ಕೋಮುವಾದಿ ಅಂತ ಹೇಳ್ತಾರೆ. ಹಿಂದೂ ಅಂತ ಹೇಳಿದ್ರೆ ಕೋಮುವಾದಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಹೇಳ್ತಾರೆ ಅನ್ನೋದ ಮಾತುಗಳು ಅವ್ರಿಗೆ ಗೊತ್ತಿಲ್ಲ. ಒಟ್ಟು ಬಿಜೆಪಿಯನ್ನು ತುಳಿಬೇಕು, ಸಂಘ ಪರಿವಾರವನ್ನು ತುಳಿಬೇಕು, ಅಲ್ಪಸಂಖ್ಯಾತರನ್ನು ಆ ಹೆಸರಿನಲ್ಲಿ ಹಿಂದುತ್ವದಿಂದ ಪ್ರತ್ಯೇಕ ಮಾಡಬೇಕು. ಅಲ್ಪಸಂಖ್ಯಾತರ ಓಟು ಇವತ್ತು ಈ ದೇಶದಲ್ಲಿ ಹತ್ರ 20% ಮೇಲಾಗಿದೆ. ಅದನ್ನು ಹಿಡ್ಕೊಂಡು ಮತ್ತೆ ಜಾತಿಯ ಹೆಸರಲ್ಲಿ ಒಂದಷ್ಟು ನಾಟಕಗಳನ್ನು ಆಡಿಕೊಂಡು ಹಿಂದೂಗಳ ಒಂದಷ್ಟು ಓಟನ್ನು ಪಡ್ಕೊಂಡು ನಾವು ಅಧಿಕಾರಕ್ಕೆ ಬರಬಹುದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಹಿಂದೂ ಅಂದ್ರೆ ಕೋಮುವಾದಿ, ಹಿಂದೂ ಅಂದ್ರೆ ಮತೀಯವಾದಿ, ಅಷ್ಟೇ. ಇದಿಷ್ಟೇ ಆಗಿದೆ ಅವರಿಗೆ. ಇಲ್ಲಿ ಮುಸಲ್ಮಾನರ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ನಡೀತಿರುವಂತಹ ಭಯೋತ್ಪಾದಕ ಸಂಘಟನೆ ನಡೆಸ್ತಾ ಇರುವಂತಹ ಭಯೋತ್ಪಾದನೆ ಅದು ಕೋಮುವಾದ ಅಂತ ಹೇಳಿ ಕಾಣುದಿಲ್ಲ. ಅವರು ದಾರಿ ತಪ್ಪಿದ ಮಕ್ಕಳಾಗ್ತಾರ. ಅವರು ಅದನ್ನು ಮತೀಯ ಭಯೋತ್ಪಾದನೆ ಅಂತ ಹೇಳಲಿಕ್ಕೂ ತಯಾರಿಲ್ಲ. ಯಾವುದೋ ಸಂಜೋತ ಎಕ್ಸ್ಪ್ರೆಸ್ ಅಲ್ಲಿ ಯಾರೋ 4 ಹಿಂದೂಗಳ ಹೆಸರು ಬಂತ ಅನ್ನೋದ ಕೂಡಲೇ ಅದು ಹಿಂದೂ ಉಗ್ರವಾದ ಅಂತ ಹೆಸರಿಡ್ತಾರೆ. ಕಾಶ್ಮೀರದ ಉಗ್ರವಾದಕ್ಕೆ ಇಷ್ಟು ತನಕ ಇಸ್ಲಾಮಿಕ್ ಉಗ್ರವಾದ, ಮುಸ್ಲಾಮಿಕ್ ಮತೀಯವಾದ, ಇದನ್ನು ಇಷ್ಟು ತನಕ ಹೇಳಲಿಕ್ಕೆ ಇವರಿಗೆ ನಾಲೆಗೆ ಬರಲಿಲ್ಲ. ಇವರಿಗೆ ಅದೇ ಯಾಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಅಂದ್ರೆ ಇದೇ ಇವತ್ತು ಒಳ್ಳು ಜಾತ್ಯತೀತವಾದ ಜನರನ್ನು ದಾರಿ ತಪ್ಪಿಸುವಂತಹ ಒಂದು ಪ್ರಯತ್ನ. ಅದು ಬಿಟ್ಟರೆ ಬೇರೆ ಏನೂ ಅಲ್ಲ. ಹಿಂದುತ್ವ ಅಂದ್ರೆ ಕೋಮುವಾದ ಅಲ್ವೇ ಅಲ್ಲ. ಹಿಂದೂ ಇಡೀ ಜಗತ್ತಿನಲ್ಲಿ ತನ್ನ ಆಧ್ಯಾತ್ಮಿಕ, ತನ್ನ ಸನಾತನ ಸಂಸ್ಕೃತಿ ಏನಿತ್ತು, ಪರಂಪರೆ ಇತ್ತು, ಅದರ ಆಧಾರದಲ್ಲಿಯೇ ಇವತ್ತು ಕೂಡ ಇಂಡೋನೇಷ್ಯಾ ಇರ್ಬೋದು, ಸುಮಾತ್ರ ಇರ್ಬೋದು, ಬಾಲಿ ಇರ್ಬೋದು, ಅವರು ಇದಾಗಿ ಜಾತಿಯಲ್ಲಿ ಮುಸಲ್ಮಾನರಾದ್ರೂ ಕೂಡ ರಾಮಾಯಣ ಮಹಾಭಾರತ ಹಿಡ್ಕೊಂಡು ಸಂಸ್ಕೃತಿ ನಮ್ದು ಹಿಂದೂ ಅಂತ ಹೇಳಿಕೊಂಡಿರುವಂತದ್ದು. ಹೌದು. ಮತ್ತೊಮ್ಮೆ ಕೇಳ್ತಾ ಇದ್ದೇನೆ, ಸತ್ಯಜಿತ್ ಸುರತ್ಕಲ್ ಅವರ ರಾಜಕೀಯ ಭವಿಷ್ಯ ಕೊನೆ ಆಗ್ಬೇಕು ಅಂತ ಹೇಳಿ ತೆರೆಮರೆಯಲ್ಲಿ ಅನೇಕ ಕಾರ್ಯಗಳು ನಡೀತಾ ಇದೆ. ನಿಮ್ಗೆ ಕೂಡ ಗೊತ್ತಿರಬಹುದು, ಕಳೆದ ಬಾರಿ ಉಳ್ಳಾಲ ಕ್ಷೇತ್ರದಲ್ಲಿ ನೀವು ಸ್ಪರ್ಧೆ ಮಾಡ್ತೀರಾ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಹೌದಾ? ಯಾರು ಅದ್ರ ಬಗ್ಗೆ ನನ್ನ ಹತ್ರ ಮಾತನಾಡಿ ಅಲ್ಲ, ದೊಡ್ಡ ಮಟ್ಟದಲ್ಲಿ ಸುದ್ದಿ ಬರ್ತಾ ಇತ್ತು ಅನ್ನುವಂತ ಮಾತು. ಸುದ್ದಿ ಮಾಡಿರ್ಬೋದು, ನಿಮ್ಮ ಕಾರ್ಯಕರ್ತರು ಹೇಳ್ತಾ ಇದ್ರು ಸುದ್ದಿ ಮಾಡಿರ್ಬೋದು. ಆದ್ರೆ ಯಾರು ನನ್ನ ಜೊತೆ ನೀನು ಉಳ್ಳಾಲಕ್ಕೆ ನಿಲ್ತೀಯಾ, ದೊಡ್ಡ ನಿಲ್ಲಿಸಬೇಕು ಅಂತ ಹೇಳಿ ಆಡಿಯೋ ಟೇಪ್ ಒಂದು ವೈರಲ್ ಆಗಿತ್ತು. ನಮ್ಮ ಸತ್ಯಣ್ಣ ಸಂಘಕ್ಕೋಸ್ಕರ ದುಡಿದಿದ್ದಾರೆ, ಅವರನ್ನು ಉಳ್ಳಾಲದಲ್ಲಿ ನಿಲ್ಲಿಸುವಂತಹ ಒಂದು ಪಿತೂರಿ ನಡೀತಾ ಇದೆ, ಷಡ್ಯಂತ್ರ ನಡೀತಾ ಇದೆ ಅನ್ನುವಂಥದ್ದು. ಹಾಗಾದ್ರೆ ಉಳ್ಳಾಲದಲ್ಲಿ ನಿಂತರೆ ಸತ್ಯಣ್ಣ ಸೋಲ್ತಾರೆ ಅನ್ನುವಂಥದ್ದು ಅಲ್ವಾ? ಯಾರು ಗೊತ್ತಿರಬಹುದು ನಿಮ್ಮ ಕಾರ್ಯಕರ್ತರು ಹೇಳಿದಂತಹ ಮಾತುಗಳು ಕಳೆದ ಬಾರಿ ಚುನಾವಣೆಯಲ್ಲಿ, ವಿಧಾನಸಭಾ ಕಾರ್ಯಕರ್ತರಿಗೆ ಮಾನಸಿಕವಾಗಿ ಭಾವನೆ ಆ ರೀತಿ ಬಂದಿರಬಹುದು. ಯಾಕಂತ ಹೇಳಿದ್ರೆ ಸಂಖ್ಯಾತ್ಮಕವಾಗಿ ಅಲ್ಲಿ ಹಿಂದೂಗಳ ಮತ ಕಡಿಮೆ, ಅಲ್ಲಿ ಹಿಂದೂಗಳ ಮತಕ್ಕಿಂತ ಅಲ್ಪಸಂಖ್ಯಾತರ ಮತ ಹೆಚ್ಚಿದೆ, ದೊಡ್ಡ ಪ್ರಮಾಣದಲ್ಲಿ ಇದೆ ಅಲ್ಲಿ. ಹಾಗಾಗಿ ನಾನು ಹಿಂದುತ್ವ ಹೋರಾಟ ಮಾಡಿಕೊಂಡವನಿಗೆ ಅಲ್ಪಸಂಖ್ಯಾತರ ಮತ ಬೀಳುತ್ತೆ ಅನ್ನುವಂಥ ನನ್ನ ಕನಸಿನಲ್ಲೂ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಲ್ಲಿ ಗೆಲ್ಲುವ ಸಾಧ್ಯತೆ ಕಡಿಮೆ ಇದೆ. ಯಾಕೆ ಸತ್ಯಣ್ಣಗೆ ಇಲ್ಲಿ ಅನ್ನೋ ಭಾವನೆ ಒಂದಷ್ಟು ಕಾರ್ಯಕರ್ತರ ಮನಸ್ಸಲ್ಲಿ ನಾಳೆ ಸುಮ್ಮನೆ ಯಾಕೆ ಇದಾಗಬೇಕು ಅನ್ನೋ ಭಾವನೆ ಬಂದಿರಬಹುದು. ಆದ್ರೆ ನನ್ನ ಹತ್ತಿರ ಯಾರು ಕೂಡ ನೀವು ಉಳ್ಳಾಲದಲ್ಲಿ ನಿಲ್ತೀರಾ ಅನ್ನುವ ಮಾತು ಹೇಳಿಲ್ಲ, ಯಾರು ಮಾತನಾಡಲಿಲ್ಲ. ಯಾರು ಮಾತಾಡಿರ್ಲಿಲ್ಲ. ಒಂದಷ್ಟು ಟಿವಿ ಚಾನೆಲ್ಗಳಲ್ಲಿ ಬಂತು, ನಾನು ಉಳ್ಳಾಲಕ್ಕೆ ಇದು ಕ್ಯಾಂಡಿಡೇಟ್ ಅಂತ ಹೇಳಿಕೊಂಡು ಬಂತು ಅನ್ನೋದು ಬಿಟ್ರೆ ವೈಯಕ್ತಿಕವಾಗಿ ಆಗಲಿ, ಪಕ್ಷದ ಕಡೆಯಿಂದ ಅಧಿಕೃತವಾಗಿ ಆಗಲಿ ಯಾರು ನನ್ನ ಜೊತೆ ಅದನ್ನು ಮಾತಾಡಿರ್ಲಿಲ್ಲ. ಯಾವುದೇ ಅದರ ಬಗ್ಗೆ ಚಿಂತನೆ ನಡೆದಿಲ್ಲ. ಕೊನೆಯದಾಗಿ ಕೇಳುವಂತದ್ದು, ಹಿಂದಿನ ಸತ್ಯಜಿತ್ ಸುರತ್ಕಲ್ ಅವರು ನಾವು ಮತ್ತೆ ನೋಡೋದು ಯಾವಾಗ ಅನ್ನುವಂಥದ್ದು. ನೋಡೋಣ, ನಾನು ಆಗ್ಲೇ ಹೇಳಿದೆ. ಹಾಗಾದ್ರೆ ರಾಜಕೀಯ ಭವಿಷ್ಯ ಕೊನೆ ಆಗ್ಲಿಲ್ಲ? ಇಲ್ಲ, ಖಂಡಿತ ಇಲ್ಲ. ಎಸ್ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಕಾಲಾಯ ತಸ್ಮೈ ನಮಃ ಅನ್ನುವಂತ ಮಾತನ್ನು ಸತ್ಯಜಿತ್ ಸುರತ್ಕಲ್ ಅವರು ಒಂದು ಹೇಳಿದ್ರು. ಅಂದ್ರೆ ನಾವು ಮಾತನಾಡ್ತಿರುವಾಗ ಅನೇಕ ಮಾತುಗಳು ಬಂದು ಹೋತು, ಅನೇಕ ಪ್ರಶ್ನೆಗಳಿಗೆ ಉತ್ತರ ಅಡ್ಡಗೋಡೆ ಮೇಲೆ ದೀಪ ಇಟ್ಟಾಗಿತ್ತು. ಆದ್ರೆ ಒಂದು ನಾವು ಮೆಚ್ಚಬೇಕಾಗಿರುವಂತಹ ವಿಷಯ ಅಂತ ಹೇಳುವಾಗ ನಿಮ್ಗೆ ಕೂಡ ಗೊತ್ತಿರಬಹುದು, ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಒಂದು ದೊಡ್ಡ ಮಟ್ಟದಲ್ಲಿ ಅಭಿಯಾನ ನಡೀತಾ ಇದೆ. ನಳಿನ್ ಕುಮಾರ್ ಹಟಾವೋ ಬಿಜೆಪಿ ಬಚಾವೋ ಅನ್ನುವಂತಹ ಅಭಿಯಾನ. ನಮ್ಗೆ ಮೋದಿ ಅಂತ ನಾಯಕ ಬೇಕು, ಆದ್ರೆ ನಳಿನ್ ಕುಮಾರ್ ಕಟೀಲ್ ಅನ್ನುವಂತಹ ಸಂಸದ ಬೇಡ ಅನ್ನುವಂತಹ ಮಾತುಗಳು. ಆದ್ರೆ ಅನೇಕ ಟಿಕೆಟ್ ಆಕಾಂಕ್ಷಿಗಳಿದ್ರು, ಅನೇಕ ನಾಯಕರ ಹೆಸರುಗಳು ಕೇಳಿ ಬರ್ತಾ ಇತ್ತು. ಆ ನಾಯಕರ ಜೊತೆ ನಾವು ಕೇಳಿದ್ವಿ, ನೀವು ಟಿಕೆಟ್ ಆಕಾಂಕ್ಷಿ ಆಗಿದ್ದೀರಾ ಅನ್ನುವಂಥದ್ದು. ಆದ್ರೆ ಯಾರು ಕೂಡ ಇದಕ್ಕೆ ಉತ್ತರ ಕೊಡಲಿಲ್ಲ. ಆದ್ರೆ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಸತ್ಯಜಿತ್ ಸುರತ್ಕಲ್ ಅವರು ಹೇಳಿದ್ರು, ನಾನು ಆಕಾಂಕ್ಷಿ ಆಗಿದ್ದೇನೆ ಅನ್ನುವಂಥದ್ದು. ಮೆಚ್ಚಬೇಕಾಗುತ್ತೆ. ಪ್ರಾಮಾಣಿಕತೆಗೆ ಒಂದು ಪ್ರಾಮಾಣಿಕತೆ ಅನ್ನುವಂಥದ್ದು ಬೇಕೇ ಬೇಕು, ಸತ್ಯ ಅನ್ನುವಂಥದ್ದು ಬೇಕೇ ಬೇಕು, ಹಿತಾಸಕ್ತಿ ಬೇಕೇ ಬೇಕು. ಎಸ್, ಸತ್ಯಜಿತ್ ಸುರತ್ಕಲ್ ಅವರ ಜೊತೆ ನೇರ ಮಾತು ವಿಶೇಷ ಕಾರ್ಯಕ್ರಮ. ಧನ್ಯವಾದಗಳು ಸರ್. ಎಸ್, ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ 24x7.